ಶ್ರೀಮತಿ ಗೀತಾ ಗಟ್ಟಿ, ರಿಟೈರ್ಡ್ ಟೀಚರ್, ಕಾಪಿಕಾಡು, ಉಳ್ಳಾಲಬೈಲ್. ಅಂಚನೆ ನನೋರಿ ಬಿನ್ನೆ ಶ್ರೀ ಶಿವರಾಜ್ ಗಟ್ಟಿ ಒಗ್ಗ, ಉಪನ್ಯಾಸಕರು, ಕಾಲೇಜು ವಿಭಾಗ, ಕಕ್ಕೆಪದಾವು, ಬಂಟ್ವಾಲ್. ದಯಮಂತದ್ದು ಮೇರ್ಲ ವೇದಿಕೆ ಬರಡು ಮೇರೇನ ರಾಜೇಶನ್ನ ಇತ್ತು ವೇದಿಕೆಯಲ್ಲಿ ತಂಬರಡು ಕೇಳೋಣ. ಅಂಚನೆ ನಮ್ಮ ಮಾತೃ ಸಂಘದ ಅಧ್ಯಕ್ಷರಾಯನ ದಯಾನಂದ ಗಟ್ಟಿ ಪಿಲಿಕೂರು ದಯಮಂತದ ಆರ್ಲ ವೇದಿಕೆಡೆ ಆಸನ ಹೊಡಪಂದು ಕೇಳೋಣ. ಅಂಚನೆ ನಮ್ಮ ಸೋಮನಾಥ ಸೇವಾ ಸಮಿತಿದ ಗುರುಕಾರಾಯನಂಚಿನ ಯಾದವಗಟ್ಟಿ ಮಡ್ಯಾರ್ ಮೇರ್ಲ ತಂದಂಡ ವೇದಿಕೆ ಬರಡು ಬಂದು ಕೇಳೋಣ. ಅಂಚನೆ ನಮ್ಮ ಯುವಜನ ವಿಭಾಗದ ಗುರುಕಾರಾಯನಂಚಿನ ಪ್ರಶಾಂತ್ ಗಟ್ಟಿ ಅಡಕ ಮೇರ್ಲ ಬತ್ತದ ವೇದಿಕೆಡೆ ಆಸನ ಹೊಡಪಂದು ಕೇಳೋಣ. ಅಂಚನೆ ನಮ್ಮ ಮಹಿಳಾ ವಿಭಾಗದ ಗುರುಕಾರಧ್ಯಾಯನಂಚಿನ ಶ್ರೀಮತಿ ಶ್ರೀಲತಾ ಪಡೀಲ್ ಮೇರ್ಲ ಬತ್ತದ ವೇದಿಕೆಡೆ ಆಸನ ಹೊಡಪಂದು ಕೇಳೋಣ. ಸುರುಕಾದ ಒವ್ವೇ ಒಂಜಿ ಕಾರ್ಯಕ್ರಮವನ್ನು ನಮ್ಮ ಚಾಲನೆ ಕೊರಡುಂದಾಂಡ ಆ ದೇವರನ್ನು ಸುತ್ತಿಪೋಗುಡಿಗೆ ಅಂಚ ಪ್ರಾರ್ಥನೆ ಮನ್ಪೆರೆ ಬರೊಂದಲ್ಲೇರು ಶಶಿಕಲಾ ಗಟ್ಟಿ ಮೇರೆಡ್ದು ಪ್ರಾರ್ಥನೆ. ಲುಂದಿಪೆ ನಿನಗೆ ಗಣನಾಥ ದೇವ, ಒಂದಿಪೆ ನಿನಗೆ ಗಣನಾಥ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ, ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಆದಿಯೊಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜ್ಯವ ಗಣನಾಥ, ಸಾಧಿಸಿದ ರಾಜ್ಯ ಗಣನಾಥ ದೇವ, ಒಂದಿಪೆ ನಿನಗೆ ಗಣನಾಥ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ, ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ, ಸರ್ವಕಾರ್ಯೇಷು ಸರ್ವದಾ. ವಸಂತಿ ಗಟ್ಟಿ, ರಿಟೈರ್ಡ್ ಟೀಚರ್, ಕೋಟೆ ಕಾರಮಾಡೂರು. ಮೇರೆ ನೆಂಕುಲು ಈ ಕಾರ್ಯಕ್ರಮ ಪುಸ್ತಕ ವಿತರಣೆ ಕಾರ್ಯಕ್ರಮ ಲೆಪ್ಪು ನಂಗೆ ಭಾರಿ ಉಲ್ಲಾಸಡು. ಪಂಡಿವೆಟ್ಟಿಗೆ ಒಪ್ಪಿ ಒಂದು ಈ ಕಾರ್ಯಕ್ರಮ ಬೈದೇರಿ. ಸಾಧಾರಣ 36 ವರ್ಷ ಟೀಚರ್ ಸರ್ವಿಸ್ ಕೆಲಸ ಮಲ್ತಿದ್ದೇರಾರು. ಸುಳ್ಳ್ಯಾಡು ಒಂಜಿ 2.5 ವರ್ಷ, ಅಂಚನೆ ಮಂಜಿನಾಡು ಒಂಜಿ 10 ವರ್ಷ, ಬಕ್ಕ ಬಾಕಿದ ಒಂಜಿ 23 ವರ್ಷ ಕುಂಪಲಾಡು ನಮ್ಮ ಆಯ್ನಾತು ಮುಟ್ಟೋಡು ಇತ್ತೇರು. ಆನ ನಂಗೆ ಒಂತೆ ಯಾರನ್ನ ಗಟ್ಟಿ ಸಮಾಜಕ್ಕೆ ಒಂತೆ ಪರಿಚಯ ಕಮ್ಮಿ ಇತ್ತೇನೆ. ಇಂಚ ಮುಖಾಂತರ ಯಾರನ್ನ ಮುಖಾಂತರ ತಿಕ್ಕನಾಗ ಅವ್ರನ್ನ ಪರಿಚಯ ಅಂಡು ಈ 35 ವರ್ಷೋಡು ನಂಗೆ ಕೆಲವು ಮಾಸ್ಟರ್ ಟೀಚರ್ ನಕ್ಲೇನು ಎಡ್ಡೆ ಕೆಲಸ ಹೊಡಿತಿನಕ್ಲೇನು ಗುರ್ತಿಸವನ ಕೆಲಸ ಭಾರಿ ಪಿರ ಇತ್ತಂಡು. ಈ ಸರ್ತಿ ಒಂದು ಅವಕಾಶ ತಿಕ್ಕಂಡು 2 ವರ್ಷ ಕೊರೋನಾಡ್ದಾದ ನಮ್ಮ ಪುಸ್ತಕ ವಿತರಣಾ ಕಾರ್ಯಕ್ರಮ ಎಲ್ಲ ಬಾಕಿ ಆದಿತ್ತೇನೆ. ಅಂಚದು ಈ ಸರ್ತಿ ಆ ಕಾರ್ಯಕ್ರಮಕ್ಕೆ ಬೈದಿನಂಚಿನ ನಮ್ಮ ವಸಂತಿ ಟೀಚರ್ ಮೇರೆಗೆ ಹೇಮಾ ವಾಸು ಗಟ್ಟಿ ತೊಕ್ಕೊಟ್ಟು ಮೇರೆ ಬತ್ತದು ಸ್ವಾಗತ ಮಾಡಿಕೊಡೋದು, ಹೂ ಕೊಡ್ದು ಸ್ವಾಗತ ಮಾಡಿಕೊಡೋದು ಏನೊಂದು. ಅಂಚನೆ ಇನ್ನಿತ ಈ ಕಾರ್ಯಕ್ರಮದ ಬಕ್ಕೊಂಜಿ ಮುಖ್ಯ ಅತಿಥಿ ಆದ ಶ್ರೀಮತಿ ಗೀತಾ ಗಟ್ಟಿ, ರಿಟೈರ್ಡ್ ಟೀಚರ್, ಕಾಪಿಕಾಡು, ಉಳ್ಳಾಲಬೈಲ್. ಮೇರೆಲ್ಲ ಈ ಕಾರ್ಯಕ್ರಮಕ್ಕೂ ಆತ್ಮೀಯವಾದ ಸ್ವಾಗತ ಮಲ್ತೊಂದಿಲ್ಲ. ಮೇರೆಗೆ ಲಲಿತಾ ರಾಜೇಶ್ ಮುಂಡೋಳಿ ಮೇರೆ ಹೂ ಕೊಡ್ದು ಸ್ವಾಗತ ಮಲ್ಪಡೋದು ಕೇಳೊಂದಿಲ್ಲ. ಅಂಚನೆ ನಾನೋರಿ ಬಿನ್ನೆ ನಮ್ಮ ಇನ್ನಿತ ಈ ಕಾರ್ಯಕ್ರಮದ ಶಿವರಾಜ್ ಗಟ್ಟಿ ಒಗ್ಗ, ಉಪನ್ಯಾಸಕರು, ಕಾಲೇಜು ವಿಭಾಗ, ಕಕ್ಕೆಪದವು, ಬಂಟ್ವಾಳ. ಮೇರೆಲ್ಲ ಪರಿಚಯ ಅಂತೆ ಎಂಕ್ಲೆಗೆ ಈ ಸಮಾಜಕ್ಕೆ ಭಾರಿ ಕಮ್ಮಿ ಅನ್ನತ್ತು ಓದಿಲ್ಲ. ಆಂಡಲ ಬೇತಕಲ ಮುಖಾಂತರ ಅರ್ನಲ್ಲ ಒಂಜಿ ಪರಿಚಯ ಅಂದು ಅರೆಲ್ಲ ಲೆತ್ತ ಈ ಕಾರ್ಯಕ್ರಮ ಭಾರಿ ಪೊರ್ಲುಡು ಅರ್ನ ಬೇತ ಕಾರ್ಯಕ್ರಮ ಪೂರ ಬರಿಕದಿದ್ದು ಇನ್ನಿತ ಈ ಕಾರ್ಯಕ್ರಮ ಬೈದೇರು. ಅರೆಗ್ಲ ಗಟ್ಟಿ ಸಮಾಜದ ಪರವಾದ ಲಂಚನೆ ಬೈದಿನ ಮಾತೇನ ಪರವಾದ ಸ್ವಾಗತ ಮಲ್ತೊಂದು ಅರೆಗೆ ರಾಜೇಶ್ ಕುಂಪಲ ಮೇರ್ ಬತ್ತು ಪೂಕೋರೋಡು ಒಂದು ಕೇನೊಂದು.
ಅಂಚನೆ ಇನ್ನಿತ ಈ ಕಾರ್ಯಕ್ರಮಕ್ಕೂ ಬೈದಿನಂಚಿನ ನಮ್ಮ ಅಧ್ಯಕ್ಷ, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಚಿನ ದಯಾನಂದ ಗಟ್ಟಿ ಪಿಲಿಕೂರು ಮಾತೃ ಸಂಘದ ಅಧ್ಯಕ್ಷರು ಮೇರೆಲ್ಲ ಈ ಕಾರ್ಯಕ್ರಮ ಸ್ವಾಗತ ಮಾಡ್ತೊಂದಿಲ್ಲ. ಅಂಚನೆ ಸೇವಾ ಸಮಿತಿದ ಅಧ್ಯಕ್ಷರು ಇನ್ನು ಅರೆಯಂತೆ ಅನಾನುಕೂಲ ಆತನು ಬರೆಯರೆ ಅರೆಗೆಲ್ಲ ಈ ಸಂದರ್ಭಡು ಸ್ವಾಗತ ಮಲ್ತೊಂದು. ಅಂಚನೆ ಯೋಜನಾ ವಿಭಾಗ ಇಂದೆತ್ತ ಅಧ್ಯಕ್ಷರಾಯಿನ ಪ್ರಶಾಂತ್ ಗಟ್ಟಿ ಅಡ್ಕ ಮೇರೆಗ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತೊಂದಿಲ್ಲ. ಮಹಿಳಾ ವಿಭಾಗದ ಅಧ್ಯಕ್ಷರಾಯಿನ ಶ್ರೀಲತಾ ಪಟೇಲ್ ಮೇರೆಗ್ಲ ಈ ಸಂದರ್ಭಡು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತೊಂದಿಲ್ಲ. ಅಂಚೆ ನಮ್ಮ ಈ ಸಮಾಜದ ಹಿರಿಯರಾಯಿನ ನಾಯಿಗೇರು ಮೇಲ್ಡರು ಮೊಕ್ಲೇನಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತೊಂದು. ಇನ್ನಿತ ಈ ಕಾರ್ಯಕ್ರಮ ಬೈದಿನಂಚಿನ ಮಾತ ಕಲ್ಪನಂಚಿನ ಜೋಕ್ಲೆಗ್ಲ ಇನ್ನಿತ ಪುಸ್ತಕ ವಿತರಣದ ಪ್ರಯೋಜನ ಪಡೆಪನಂಚಿನ ಜೋಕ್ಲೆಗ್ಲ ಅಂಚನೆ ಹಾಕಲ್ನ ಹಿರಿಯ ಹಾಕ್ಲೆಗ್ಲ ಇಲ್ಲದ ಅಪ್ಪೆ ಅಮ್ಮ ಗೌಡ ಏರೆಗ್ಲ ಮಾತೆರೆಗ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತೊಂದು ಈ ಸ್ವಾಗತ ಭಾಷಣವನ್ನು ಮುಗಿತೊಂದು. ನಮ್ಮ ದಯಾನಂದನ್ನೇ ಸ್ವಾಗತ ಬಂತೇರಿ. ನಮ್ಮ ಸಮಾಜದ ಹಿರಿಯ ಗಣ್ಯ ವ್ಯಕ್ತಿಗಳು ನಮ್ಮ ಎದುರುಡು ಚಾವಡಿ ಎದುರುಡು ಕುಲೊಂದೇರು ಅಕ್ಲೇನ್ ಮಾತಿರಲ್ನ ಯಾನು ನಮ್ಮ ಈ ವೇದಿಕೆದ ಮಿತ್ತಿಡ್ದು ಮಾತಿರಲ್ನ ಕುಡರ ಯಾನ್ ಅಕ್ಲೆಗೆ ಸ್ವಾಗತ ಮಂತಂದೊಲ್ಲೆ. ಅಂಚನೆ ನಮ್ಮ ಅಕ್ಕೆ ಧನಲಕ್ಷ್ಮಿ ಅಕ್ಕೆ ಒಲ್ಲೇರು ಅರೆಲ್ನ ಯಾನು ಮೋಕೆಡೆ ಎತ್ಕೊಂಡೊಂದೊಲ್ಲೆ. ಅಂಚನೆ ಇಡೀ ಬೈದಿನಂಚಿನ ಮಾತ ನಮ್ಮ ಜೋಕುಲ್ನ ಅಪ್ಪಮ್ಮನಕ್ಲು ಪೋಷಕ ಅಂಚನೆ ಇಲ್ಲೆಲ್ಲೇ ಜೋಕುಲು ಮಲ್ಲಕ್ಲೆ ನಕ್ಲೆ ಮಾತಿರಲ್ಲ ಯಾನು ಕುಡೋರ ಈ ವೇದಿಕೆದ ಮಿತ್ತಿಡ್ದು ನಿಕ್ಲೇನು ಪ್ರೀತಿಡು ಎತ್ಕೊಂದೊಲ್ಲೆ ಅಂಚನೆ ನಿಕ್ಲೇನು ಸ್ವಾಗತ ಮಂತೊಂದೊಲ್ಲೆ. ಇತ್ತೆ ಹೂವೇ ಕಾರ್ಯಕ್ರಮ ಆವಡೊಂದಾಂಡ ನಂಗೆ ತುಡರ್ ಅರ್ಲಾದು ಒಂಜಿ ಸಾಂಕೇತಿಕವಾದ ಉದ್ಘಾಟನೆ ಮನ್ಪುನು ಅಂಚನೆ ಹತ್ರ ವೇದಿಕೆ ಹಿಡಿತಿನ ಮಾತಿರಲ ಲೆಕ್ಕದಂಥದ್ದು ತುಡರ್ ಅರ್ಲಾದು ಈ ಕಾರ್ಯಕ್ರಮಕ್ಕೂ ಚಾಲನೆ ಕೊರಡು ಬಂದು ಕೇನೊಂದಲ್ಲ ವೇದಿಕೆ ಹಿಡಿತೇನೆ ಮಾತ ಗಣ್ಯರ್ಲ ಲೆಕ್ಕದು ಈ ನಮ್ಮ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಮಂತೊಂದು ಬೈದ ಕರೀನ 2 ವರ್ಷಡು ಈ ಕೊರೋನಾ ಪನ್ಪುನ ಮಹಾಮಾರಿ ಹಿಡ್ದ ಹತ್ರ ನಮ್ಮ ಈ ಕಾರ್ಯಕ್ರಮವನ್ನು ಹೊಂದಾದಿತ್ತ ಅಂಚೆನೆ ಹಿಡ್ದ ಹತ್ರ ಈ ವರ್ಷ ಕೊರೋನಾನೆಲ್ಲ ಪೋತಿಜಿ ಆಂಡಲ್ಲ ನಮ್ಮ ಆ ಕೊರೋನಾದ ಇತ್ತಿನ ನೇತೊಟ್ಟಿಗೇನೆ ನಮ್ಮ ಈ ನೇನು ಕೂಡ ಚಾಲನೆ ಕೊರದು ಇನಿ ಶುರು ಮಂತದ ಅಂಚೆನೆ ಹಿಡ್ದ ಹತ್ರ ಇನಿ ಈ ಕಾರ್ಯಕ್ರಮ ಬೈದಿನಂಚಿನ ಮಾತೆರೆಲ್ಲ ನಿಕಲ ಕುಡೋರ ಕ್ಷಮೆಗೆ ಏನೊಂದು ಇತ್ತೆ ಕೆಲವೇ ಅಂತ ಸಮಯಡು ನಮ್ಮ ಇತ್ತೆ ಈ ಕಾರ್ಯಕ್ರಮ ಉದ್ಘಾಟನೆ ಯಾರೆಂಡು तमसो मा ज्योतिर्गमया मृत्युर्मा अमृतं गमया ॐ शान्ति शान्ति शान्तिः ಶಾಂತಿ ಶಾಂತಿ ಶಾಂತಿ. ಬಿನ್ನೆರಾದ ಬತ್ತನಂಚಿನ ಶ್ರೀಮತಿ ವಸಂತಿ ಗಟ್ಟಿ ರಿಟೈರ್ಡ್ ಟೀಚರ್ ಮೇರೆ ನಮ್ಮ ಜೋಕ್ಲೆಗೆ ಒಂಜಿ ರಡ್ಡು ಎಡ್ಡೆ ಪಾತ್ರೆ ಪನೊಂಡು ಬಂದು ಕೇನೊಂದಲ್ಲ. ಈ ದಿನ ಈ ಗಟ್ಟಿ ಸಮಾಜದವರು ನಮ್ಮ ಮಕ್ಕಳಿಗೆ ಪುಸ್ತಕವನ್ನು ವಿತರಿಸುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಇದು ತುಂಬ ಸಂತೋಷದ ವಿಷಯವೇ. ಆದರೆ ನಾನು ಖಂಡಿತವಾಗಿಯೂ ಇಲ್ಲಿಗೆ ಬರುವೆನೆಂದು ಎಣಿಸಿರಲಿಲ್ಲ. ಕೆಲವೇ 1-2 ವಾರಗಳ ಹಿಂದೆ ಇಲ್ಲಿಯ ಕಾರ್ಯದರ್ಶಿಯವರು ನನ್ನಲ್ಲಿ ಫೋನಲ್ಲಿ ತಿಳಿಸಿದರು, ನಿಮಗೆ ಹೀಗೆ ಬರ್ಬೋದಾ ಅಂತ. ನಾನು ಮಕ್ಕಳಿಗೆ ಪುಸ್ತಕ ವಿತರಿಸುವ ಉದ್ದೇಶದಿಂದ ಇಲ್ಲಿಗೆ ಬಂದಿರೋನು. ಯಾಕೆಂದರೆ ಮಕ್ಕಳೆಂದರೆ ನಮಗೆ ತುಂಬ ಪ್ರೀತಿ. ಶಾಲೆಯಲ್ಲಿ ಕೂಡ ಹಾಗೆ ಮಕ್ಕಳೆಂದರೆ ನಾವು ಅವರನ್ನು ತುಂಬ ಪ್ರೀತಿ. ಅವರ ಹೆತ್ತವರು ಕೂಡ ಶಾಲೆಗೆಲ್ಲ ಬಂದು ನಮ್ಮನ್ನು ಮಕ್ಕಳೊಟ್ಟಿಗೆ ತುಂಬ ಪ್ರೀತಿಸ್ತಾರೆ. ಆ ಮಕ್ಕಳೆಂದರೆ ನಮಗೆ ತುಂಬ ಪ್ರೀತಿ. ಅವರಿಗೆ ಮೊದಲಿಗೆ ನಾವು ತರಗತಿಗೆ ಹೋಗುವಾಗ ಆ ಮಕ್ಕಳಿಗೆ ಅವರಿಗೆ ನಾನು ಪಾಠ ಮಾಡೋ ಮೊದಲು ಕೂಡ ಅವರಿಗೆ ಮೌಲ್ಯಗಳನ್ನು ತಿಳಿಸಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಗುಣನಡತೆಯನ್ನು ಅವರಲ್ಲಿ ಬೆಳೆಸಿ ಶಾಲೆಗೆ
ಅಂದಂದಿನ ಪಾಠವನ್ನು ಅಂದಂದೇ ಕಲಿತು ಬಂದರೆ ನಿಮಗೆ ಯಾವ ಭಯವೂ ಇಲ್ಲ ಮಕ್ಕಳೇ ಅಂತ ನಾವು ಅವರಿಗೆ ತಿಳಿಸಿ ಹೇಳ್ತಿದ್ದೆವು. ಮಕ್ಕಳು ಕೂಡ ಅದೇ ರೀತಿ ನಮ್ಮ ಮಾತಿಗೆ ಬೆಲೆ ಕೊಡ್ತಾ ಇದ್ದರು. ಅವರ ಎಲ್ಲ ಕೆಲಸಗಳನ್ನು ಮಾಡಿ ಬರ್ತಿದ್ರು. ನಾವು ಸಣ್ಣದಿರುವಾಗ ನಮಗೆ ಯಾವ ವ್ಯವಸ್ಥೆಯೂ ಇರಲಿಲ್ಲ, ಸೌಕರ್ಯ ಇರಲಿಲ್ಲ. ನಾವು ಬಹಳ ಕಷ್ಟದಲ್ಲಿ ಕಲಿತು ನಮ್ಮ ಹೆತ್ತ ತಂದೆ ತಾಯಿಯವರು ನಮ್ಮನ್ನು ಕಷ್ಟದಿಂದ ಕಲಿಸಿ ಈ ಸ್ಥಿತಿಗೆ ತಂದು ಈ ವೃತ್ತಿ ಜೀವನಕ್ಕೆ, ಈ ಶಿಕ್ಷಕ ವೃತ್ತಿ ಜೀವನಕ್ಕೆ ನಮ್ಮನ್ನು ತಂದಿದ್ದಾರೆ. ಅದು ತುಂಬ ಸಂತೋಷದ ವಿಷಯ. ಅವರನ್ನು ನಾನು ಈ ದಿವಸ ನೆನಪಿಸಿಕೊಳ್ತೇನೆ. ಅದೇ ರೀತಿ ಮಕ್ಕಳಿಗೆ ನನ್ನದೊಂದು ಕಿವಿ ಮಾತು ಏನೆಂದರೆ, ಮಕ್ಕಳೇ, ನೀವು ಚೆನ್ನಾಗಿ ತಂದೆ ತಾಯಿಯವರನ್ನು ಗೌರವಿಸಿ, ನಿಮ್ಮ ಹೆತ್ತವರನ್ನು ನೀವು ಗೌರವಿಸಿ, ಹಾಗೆ ಗುರು ಹಿರಿಯರಿಗೂ ಗೌರವವನ್ನು ಕೊಡಿ. ಅವರನ್ನು ಯಾವತ್ತೂ ನೀವು ಮರೆಯಬಾರ್ದು. ತಂದೆ ತಾಯಿಯವರಿಗೆ ವಿದ್ಯೆ ಇಲ್ಲದಿದ್ದರೂ ಅವರು ತನ್ನ ಮಕ್ಕಳು ಕಲಿಬೇಕೆಂಬ ಉದ್ದೇಶದಿಂದ ತುಂಬ ಅವರನ್ನು ಕಷ್ಟದಿಂದ ಸಾಕಿ ಬೆಳೆಸಿ ಶಾಲೆಗೆ ಕಳಿಸ್ತಾ ಇದ್ದಾರೆ. ಈಗ ಮಕ್ಕಳಿಗೆ ಯಾವ ತೊಂದರೆ ಇಲ್ಲ. ಯಾಕೆಂದರೆ ಪುಸ್ತಕಗಳು ಎಲ್ಲ ಸಂಘ ಸಂಸ್ಥೆಗಳಿಂದಲೂ ಸಿಗ್ತದೆ, ಸರ್ಕಾರದಿಂದಲೂ. ನಾವೇ ಶಾಲೆಗೆ ಪುಸ್ತಕಗಳನ್ನೆಲ್ಲ ಹೊತ್ತುಕೊಂಡು ಬರ್ತಿದ್ದೆವು. ಉಚಿತ ಸಮವಸ್ತ್ರ ಕೂಡ ಮಕ್ಕಳಿಗೆ ಸಿಗ್ತದೆ. ನಾವೇ ಹೋಗಿ ಎಲ್ಲ ಇಟ್ಕೊಂಡು ಬಂದು ಮಕ್ಕಳಿಗೆ ಅದನ್ನು ಹಂಚುತ್ತಿದ್ದೆವು. ಆದರೆ ಈಗ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಮಕ್ಕಳಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಇಷ್ಟೆಲ್ಲ ವ್ಯವಸ್ಥೆ ನಿಮಗೆ ಇರುವಾಗ ಮಕ್ಕಳೇ, ನೀವು ಚೆನ್ನಾಗಿ ಕಲಿತು ಆ ತಂದೆ ತಾಯಿಯವರು ಹೇಳಿದಾಗೆ ಕೇಳಿ, ಅವರು ಹೆಚ್ಚಾಗಿ ನೀವು ಒಂದು ಮೊಬೈಲನ್ನು ಬಳಸಿ, ನಿಮ್ಮ ಪಾಠಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಬಳಸಿ, ಆದರೆ ಸ್ವಲ್ಪ ಕಡಿಮೆ ಮಾಡಿ. ಯಾಕೆಂದರೆ ನಿಮಗೆ ಅದರಲ್ಲಿ ಕೆಲವು ಬೇಡದ ವಿಷಯಗಳೆಲ್ಲ ಬರ್ತವೆ. ಅದನ್ನೆಲ್ಲ ನೋಡಬೇಡಿ. ಏನು ಒಳ್ಳೆಯ ವಿಷಯ ಉಂಟು ಅದನ್ನು ನೀವು ಕಲಿತುಕೊಳ್ಳಿ. ಅದನ್ನು ಮಾಡಬೇಡಿ. ಎಲ್ಲ ಮೊಬೈಲಲ್ಲೇ ಅಲ್ವಾ? ಆದ ಕಾರಣ ನೀವು ಚೆನ್ನಾಗಿ ಕಲಿತು ಒಳ್ಳೆಯ ವಿದ್ಯಾವಂತರಾಗಿ ದೇಶಕ್ಕೆ, ಸಮಾಜಕ್ಕೆ, ಶಾಲೆಗೆ, ಹೆತ್ತವರಿಗೆ, ಗುರುಗಳಿಗೆ ಕೀರ್ತಿಯನ್ನು ತರಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಮಾತನ್ನು ನೀವು ನಡೆಸಿಕೊಡ್ಬೇಕು. ನಮ್ಮ ಸಮಾಜದವರು ಎಲ್ಲದರಲ್ಲೂ ಮುಂದೆ ಬರಬೇಕಂತ ನನಗೆ ಆಸೆ. ಸಮಾಜದವರಲ್ಲ, ಎಲ್ಲರೂ, ಅದರಲ್ಲೂ ಈಗ ಇಲ್ಲಿ ಸೇರಿದ ಸಮಾಜದ ಎಲ್ಲ ಮಕ್ಕಳು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಏರಬೇಕಂತ ದೇವರಲ್ಲಿ ಪ್ರಾರ್ಥಿಸ್ತಾ ನಾನು ಈ ಒಂದೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಅದೇ ರೀತಿ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಇಲ್ಲಿಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಕೊನೆಯ ಅಂಚನೆ ನನ್ನೊಂಜಿ ನಮ್ಮ ಬೆನ್ನೇರಾದ ಬೈದಿನಂಚಿನ ಶಿವರಾಜಗಟ್ಟಿ ಒಗ್ಗ ಉಪನ್ಯಾಸಕರು ಕಾಲೇಜು ವಿಭಾಗ ಕಕ್ಕೆ ಪದಾವ್ ಬಂಟೋಲ್ ಮೇರ್ ಬತ್ತದ ರೆಡ್ ಪಾತ್ರೆಡು ಬಂದು ಕೇಳೋಣ. ಒಂದು ಕಡೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಏಳಿರಿ ಎದ್ದೇಳಿರಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಈ ಮಾತನ್ನು ಈ ವೇದಿಕೆಯಲ್ಲಿ ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅಂತ ಹೇಳಿದ್ರೆ, ನಮ್ಮ ಕುಲ ಸಮಾಜದ ಅದೆಷ್ಟೋ ಪ್ರಜ್ವಲ ಜ್ಯೋತಿಗಳು ಮಿನುಗ್ತಾ ಇವೆ. ವಿದ್ಯಾರ್ಥಿ ಎಂಬ ಪ್ರಜ್ವಲ ಜ್ಯೋತಿಗಳು ವೇದಿಕೆಯ ಮುಂಭಾಗದಲ್ಲಿ ಮಿನುಗ್ತಾ ಇದೆ. ಸ್ವಾಮಿ ವಿವೇಕಾನಂದರ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಹೇಳಿರಿ ಎದ್ದೇಳಿರಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳ್ತಾರೆ. ಅವರು ಹೇಳಿರಿ ಅಂತ ಎದ್ದೇಳಿ ಅಂತ ಹೇಳಿರುವಂಥದ್ದು ಚಾಪೆಯಿಂದನಾ? ಚಾಪೆಯ ನಿದ್ದೆಯಿಂದ ಎದ್ದೇಳಲಿಕ್ಕೆ ಹೇಳಿದ್ದಾರಾ? ಇಲ್ಲ. ಈಗಿನ ನಮ್ಮ ಯುವ ಸಮುದಾಯಕ್ಕೆ ಸೋಮಾರಿತನ ಅನ್ನುವಂತಹ ನಿದ್ದೆ ಅಡಗಿದೆ. ಆ ಸೋಮಾರಿತನ ಅನ್ನುವಂತಹ ನಿದ್ದೆಯಿಂದ ಎದ್ದೇಳಿ ಅನ್ನುವಂತಹ ಕಿವಿ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾ ಬರ್ತಾರೆ. ಈಗಿನ ನಮ್ಮ ಯುವ ಜನತೆ, ಯುವ ಸಮುದಾಯ ಎತ್ತನ ಹೋಗ್ತಾ ಉಂಟು ಅಂತ ಹೇಳಿದ್ರೆ ವ್ಯಸನದ ಸಮಾಜದ ಹತ್ರ ಹೋಗ್ತಾ ಉಂಟು. ವ್ಯಸನ ಅಂತ ಹೇಳಿದ್ರೆ ಆ ಬೀಡಿ, ಸಿಗರೇಟ್, ಗಾಂಜಾ, ಡ್ರಗ್ಸ್ ಏನೋ ಹೇಳ್ತಾ ಇರ್ತಾರೆ. ಆ ಎಲ್ಲ ವ್ಯಸನಗಳಿಗೆ ಬಲಿಯಾಗಿ ಇಂದು ಮಸನದ ಬಾಗಿಲನ್ನು ತಟ್ಟುವಲ್ಲಿ ನಮ್ಮ ಯುವ ಸಮುದಾಯ ಮುಂದಿನ ಹೆಜ್ಜೆಯನ್ನು ಇಡ್ತಾ ಉಂಟು. ನಮ್ಮೆಲ್ಲ ಸಮಾಜದ, ಈ ಕುಲ ಸಮಾಜದ ಈ ಎಲ್ಲ ಮಕ್ಕಳಿಗೆ ನನ್ನದೊಂದು ವಿನಮ್ರ ವಿನಂತಿ. ಅದು ಯಾರೇ ಆಗಿರ್ಬೋದು, 4 ಅಕ್ಷರ ಕಲಿಸುವ ಗುರು ಹೇಳುವುದು ಒಂದೇ, ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಿಸುವಲ್ಲಿ ನೀವು ಮುನ್ನಡೆಯಿರಿ. ಯಾವ ವ್ಯಸನಗಳಿಗೂ ಬಲಿಯಾಗಬೇಡಿ. ಇವತ್ತೊಂದು ಬಹಳ ಒಳ್ಳೆಯ ಕಾರ್ಯಕ್ರಮ ನಮ್ಮ ಸಮಾಜದಿಂದ ನಡೆಯುತ್ತಾ ಉಂಟು.
ಅದಕ್ಕಿಂತಲೂ ಹೆಚ್ಚಾಗಿ ನನಗೆ ಹೆಮ್ಮೆ ಅನಿಸ್ತಾ ಉಂಟು. ಒಂದು ದಿನ ಇದೇ ರೀತಿಯಾಗಿ ಇಲ್ಲಿ ಮಕ್ಕಳು ಹೇಗೆ ಕೂತಿದ್ದಾರಾ ಅದೇ ರೀತಿಯಾಗಿ ನಾನು ಕೂಡ ಕೂತು ಪುಸ್ತಕ ತೆಗೆದುಕೊಂಡಿದ್ದೇನೆ. ಅಂದು ಅಲ್ಲಿ ಕೂತವನು ಇಂದು ಇಲ್ಲಿ ಬಂದು ಕೂತಿದ್ದೇನೆ. ನನ್ನ ಕಡಲ ತಡಿಯ ನನ್ನ ವಿದ್ಯಾ ದೇಗುಲದ ಪಯಣಕ್ಕೆ ನನ್ನ ಕುಲ ಸಮಾಜವು ಪುಸ್ತಕ ಅನ್ನುವಂತಹ ಒಂದು ಭಾಗ್ಯದಾಯಕ ಒಂದು ಉಡುಗೊರೆಯನ್ನು ಕೊಟ್ಟು ನನ್ನ ಶಿಕ್ಷಣದ ಆ ಪಯಣಕ್ಕೆ ಸಾಥನ್ನು ಕೊಡ್ತಾ ಬಂದಿದೆ. ಪುಸ್ತಕ ವಿತರಣಾ ಕಾರ್ಯಕ್ರಮ ಅಂತ ಹೇಳ್ತಾರೆ. ಪುಸ್ತಕ ವಿತರಣೆ ಅಂತ ಹೇಳುವಾಗ ಪುಸ್ತಕದ ಬಗ್ಗೆ ಮಾತಾಡುವಾಗ ಒಬ್ಬ ಕವಿಯ ಒಂದು ಮಾತು ನೆನಪಿಗೆ ಬರುತ್ತೆ. ಒಬ್ಬ ಕವಿ ಹೇಳುವ ಒಂದು ಮಾತು ನೆನಪಿಗೆ ಬರುತ್ತೆ. ಪುಸ್ತಕ ಮತ್ತು ಮೊಬೈಲ್ ಅನ್ನು ಒಂದು ರೀತಿಯಲ್ಲಿ ಅದಕ್ಕೆ ಸಾಮ್ಯತೆಯನ್ನು ಕಂಡು ಹೇಳುತ್ತಾನೆ ಅವನು. ಪುಸ್ತಕ ಹೇಳುತ್ತೆ ಅಂತೆ, ನನ್ನನ್ನು ತಲೆ ತಗ್ಗಿಸಿ ಒಮ್ಮೆ ನೋಡು. ಪುಸ್ತಕ ಹೇಳುತ್ತೆ ಅಂತೆ, ನನ್ನನ್ನು ತಲೆ ತಗ್ಗಿಸಿ ಒಮ್ಮೆ ನೋಡು, ನಿನ್ನನ್ನು ಶಾಶ್ವತವಾಗಿ ತಲೆ ಎತ್ತುವಂತೆ ನಾನು ಮಾಡುತ್ತೇನೆ. ಅದೇ ಮೊಬೈಲ್ ಹೇಳುತ್ತಂತೆ, ಜಂಗಮವನಿಯನ್ನೇ ಹೇಳುತ್ತೇವೆ. ಮೊಬೈಲ್ ಹೇಳುತ್ತಂತೆ, ಒಮ್ಮೆ ನೀನು ತಲೆ ತಗ್ಗಿಸಿ ನನ್ನನ್ನು ನೋಡು, ಶಾಶ್ವತವಾಗಿ ನಿನ್ನ ತಲೆ ಎತ್ತದಾಗೆ ನಾನು ಮಾಡುತ್ತೇನೆ. ಇದೇ ಸಾಮ್ಯತೆ ಇರುವಂಥದ್ದು ಪುಸ್ತಕಕ್ಕೆ ಮತ್ತು ಮೊಬೈಲಿಗೆ. ಈಗ ತಾನೇ ನಮ್ಮ ಗುರುಗಳು ಹೇಳಿದ್ರು, ನನ್ನ ಪೂಜನೀಯ ಗುರುಗಳಂತಾನೆ ಹೇಳ್ಬೋದು, ಯಾಕಂದ್ರೆ ಅವರು ನಿವೃತ್ತರು, ಅದರಿಂದ ನನಗೆ ಕೂಡ ಪೂಜನೀಯ ಗುರು ಸಮಾನರವರು. ಅದರಿಂದ ಅವರು ಹೇಳಿದ್ರು, ಮೊಬೈಲಿಂದ ಆದಷ್ಟು ಮಕ್ಕಳು, ಅದಕ್ಕೆ ಏನು ಅದರಲ್ಲಿ ಪೂರಕ ಕೂಡ ಉಂಟು, ಮಾರಕ ಕೂಡ ಉಂಟು. ಎರಡು ರೀತಿಯಲ್ಲಿ ಹೇಳಿದ್ರು, ಪೂರಕ ಕೂಡ ಇದೆ, ಮಾರಕ ಕೂಡ ಇದೆ. ಮೊಬೈಲ್ ಎಷ್ಟು ಬೇಕೋ ಅಷ್ಟೇ ಇರಬೇಕು. ಈಗೇನೋ ಕೊರೋನಾದ ನಂತರ ಆನ್ಲೈನ್ ಕ್ಲಾಸ್ ಅಂತ ಹೇಳಿ ನಮ್ಮ ಮಕ್ಕಳು ಬಳಸುವಂಥ ಮೊಬೈಲಿಗೆ ಮಿತಿಯೇ ಇಲ್ಲ. ಮನೆಯಲ್ಲಿ ಕುತ್ಕೊಳ್ಳುವಂಥದ್ದು ಆನ್ಲೈನ್ ಎಷ್ಟು ಮಾಡ್ತೇವೆ ಅಂತ ಶಿಕ್ಷಕರಾದ ನಮಗೆ ಗೊತ್ತುಂಟು. ಮೊಬೈಲ್ನಲ್ಲಿ ಎಷ್ಟು ಕ್ಲಾಸ್ ಮಾಡ್ತೇವೆ, 2 hours 3 hours 2 ಅಥವಾ 3 ಗಂಟೆ ಮಾಡ್ತೇವೆ. ಆದರೆ ಮಕ್ಕಳಿಗೆ ಸಂಜೆ 7-8 ಗಂಟೆ ತನಕ ಕೂಡ ಆನ್ಲೈನ್ ಕ್ಲಾಸ್ ಮುಗಿದೇ ಇರಲ್ಲ. ಅದರಿಂದ ಆದಷ್ಟು ಆ ಮೊಬೈಲ್ ಅನ್ನುವಂತಹ ವ್ಯಸನ, ನಾನು ಆವಾಗಲೇ ಹೇಳಿದೆ, ಬೀಡಿ ಸಿಗರೇಟ್ ಗಾಂಜಾ ಡ್ರಗ್ಸ್ ಹೇಗೆಯಾ ಅದೇ ರೀತಿ ಮೊಬೈಲು ಕೂಡ ಒಂದು ರೀತಿಯಲ್ಲಿ ವ್ಯಸನನೇ. ವಿದ್ಯಾರ್ಥಿ ಜೀವನವನ್ನು ಬಡಿದೆಬ್ಬಿಸಿದು ಬಿಡಿ, ಅಲ್ಲಿಗೆ ಮಲಗಿಸಿ ಬಿಡುತ್ತೆ ಮೊಬೈಲ್ ಅನ್ನುವಂಥ ವ್ಯಸನ. ಅದರಿಂದ ಎಲ್ಲ ನನ್ನ ಕುಲ ಸಮಾಜದ ಸರ್ವ ಮಕ್ಕಳಿಗೆ ಕೂಡ ನನ್ನದೊಂದು ವಿನಮ್ರ ವಿನಂತಿ, ಆದಷ್ಟು ಮೊಬೈಲನ್ನು ಸ್ವಲ್ಪ ಬಳಕೆ ಮಾಡುವುದನ್ನು ಸದ್ಬಳಕೆ ಮಾಡಿ, ದುರ್ಬಳಕೆ ಮಾಡದಿರಿ ಅನ್ನುವಂಥ ಕಿವಿ ಮಾತನ್ನು ಹೇಳುತ್ತಾ, ಆಗ್ಲೇ ಹೇಳಿದ್ರು ನಿರೂಪಣೆ ಮಾಡುವವರು ಸಮಾಜಕ್ಕೆ ಸ್ವಲ್ಪ ಪರಿಚಯ ಕಡಿಮೆ ಇವರದಂತ. ಯಾಕಂತ ಹೇಳಿದ್ರೆ ನಾವು ಸ್ವಲ್ಪ ಹಳ್ಳಿ ಪ್ರದೇಶದವರು, ಸಾಧಾರಣ ಒಗ್ಗ ಪ್ರದೇಶ ಅಂತ ನಮ್ಮದು ಆ ಕಡೆ ಮಲೆನಾಡ ಪ್ರದೇಶ ಅಂತ ಹೇಳ್ಬೋದು, ಆ ಕಡೆ ಇರುವಂಥದ್ದು ನಾವು ಬೆಳೆದು ಬಂದ ಆದಿಯ ಬಗ್ಗೆ ಒಂದಿಷ್ಟು ಹೇಳುವುದಾದ್ರೆ ಬಡ ಕುಟುಂಬದಲ್ಲೇ ಬಂದವರು. ಆದರೆ ನನ್ನ ಎಲ್ಲ ಕುಲ ಸಮಾಜದ ಮಕ್ಕಳಿಗೆ ಒಂದು ನನ್ನ ವಿನಂತಿ ಏನಂತ ಹೇಳಿದ್ರೆ, ಕಿವಿ ಮಾತು ಏನಂತ ಹೇಳಿದ್ರೆ, ಅಸಾಧ್ಯ ಅಂತ ಯಾವುದಿಲ್ಲ, ಪ್ರಯತ್ನ ಪಟ್ಟರೆ ಸರ್ವವೂ ಸಾಧ್ಯ. ಪ್ರಯತ್ನ ಬೇಕು, ಛಲ ಬೇಕಷ್ಟೇ. ನಾವು ಕೂಡ ಅಷ್ಟೇ, ಈಗ ಕಲೀಲಿಕ್ಕೆಲ್ಲ ನಮ್ಗೆ ಯಾರು ಸಪೋರ್ಟ್ ಮಾಡಲ್ಲ ಆ ರೀತಿ ಎಲ್ಲ ಕೂತಿದ್ರೆ ನಾವು ನಮ್ಮಷ್ಟಕ್ಕೆ ನಾವೇ ದುಡಿದು ಮೇಲೆ ಬಂದಿದ್ದೇವೆ. ಈ ಮಾತನ್ನು ಹೊಗಳಿಕೆಯ ಮಾತಾಗಿ ಹೇಳ್ತಿಲ್ಲ, ನಿಮಗೆ ಪ್ರೇರೇಪಣೆಯ ಮಾತಾಗಿ ಹೇಳ್ತಾ ಇದ್ದೇನೆ. ಎಲ್ಲಿ ಕೂಡ ಅಷ್ಟೇ, ನಮ್ಮದೇ ಆಕ್ಚುಲಿ ವೇದಿಕೆ ಏನಂತ ಹೇಳಿದ್ರೆ ಸಾಂಸ್ಕೃತಿಕ ಆದರೆ ಸಾಂಸ್ಕೃತಿಕ, ಅದರಲ್ಲೂ ಸಹಿ ನಾವು ಕ್ರೀಡೆಯಲ್ಲಿ ಕೂಡ ಸಾಧನೆ ಮಾಡಿದ್ದೇವೆ, ಕಲಿಕೆಯಲ್ಲೂ ಸಾಧನೆ ಮಾಡಿದ್ದೇವೆ. ಯೋಜನೆ ಈಗ ಏನೋ ಒಂದು ಸಮಾಜ ಸೇವೆ ಮಾಡಬೇಕಾದ್ರೆ ರಾಷ್ಟ್ರೀಯ ಸೇವೆ ಯೋಜನೆಯಲ್ಲಿ ಕೂಡ ರಾಷ್ಟ್ರ ಮಟ್ಟದವರೆಗೆ ಕೂಡ ಹೋಗಿದ್ದೇವೆ. ಎಲ್ಲ ಕ್ಷೇತ್ರವನ್ನು ಕೂಡ ಯಕ್ಷಗಾನ ಕ್ಷೇತ್ರವನ್ನು ಕೂಡ ನಾವು ಮೆಟ್ಟಿ ನಿಂತಿದ್ದೇವೆ. ಅದರಿಂದ ಎಲ್ಲವೂ ಸಾಧ್ಯ. ಸಾಧಾರಣ 7 ವರ್ಷದಿಂದ 6 ವರ್ಷಗಳ ಕಾಲ ಉಪನ್ಯಾಸಕನಾಗಿ, ಕಳೆದ ಸಾಲಿನಿಂದ 1 ವರ್ಷದಿಂದ ಪ್ರಭಾರ ಪ್ರಾಂಶುಪಾಲನಾಗಿ ಕಕ್ಕೆಪದವು ಕಾಲೇಜಿನ ಪ್ರಭಾರ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮುಂದಿನ ಉನ್ನತ ಶಿಕ್ಷಣಕ್ಕಾಗಿ ಇನ್ನೇನು 2 ವರ್ಷದಲ್ಲಿ ಪುನಃ ಉನ್ನತ ಶಿಕ್ಷಣಕ್ಕಾಗಿ ರಜೆಯನ್ನು ತೆಗೆದು ಇನ್ನು ಉನ್ನತ ಶಿಕ್ಷಣಕ್ಕಾಗಿ ಬೆಳಗಾಂಗೆ ಹೋಗ್ಲಿಕ್ಕೆ ಅಂತ ಇದ್ದೇನೆ ನಾನು. ಅದರಿಂದ ನಿಮ್ಮೆಲ್ಲರ ಸದಾ ಆಶೀರ್ವಾದ ಇರಲಿ. ನನ್ನ ಎಲ್ಲ ಕುಲ ಸಮಾಜದ ಸರ್ವ ಮಕ್ಕಳಿಗೆ ನನ್ನದೊಂದು ಕೊನೆಯದಾಗಿ ಒಂದು ಆಶಯ ಏನಂತ ಹೇಳಿದ್ರೆ, ನಿಮ್ಮ ತಂದೆ ತಾಯಿ ಏನೋ ಒಂದು ಕನಸನ್ನು ಹೊತ್ತು ನಿಮ್ಮನ್ನು ಬೆಳೆಸ್ತಾ ಇದ್ದಾರೆ, ಓದಿಸ್ತಾ ಇದ್ದಾರೆ. ಆ ಎಲ್ಲ ಕನಸನ್ನು ನನಸು ಮಾಡುವಂತಹ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಅಂತ ಹೇಳುತ್ತಾ, ಎತ್ತವರ ಕನಸನ್ನು ನನಸು ಮಾಡುವಲ್ಲಿ ನೀವೆಂದೆಂದು ಜಯಶಾಲಿಯಾಗಿ ಎಂದು ಆಶಿಸುತ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. ಸಮಾಜದ ಇಂತಹ ಒಳ್ಳೆಯ ಕಾರ್ಯಗಳು ಇನ್ನಷ್ಟು ಮುಂದುವರಿಯುತ್ತಾ ಹೋಗಲಿ. ನಮ್ಮ ಎಲ್ಲರ ಸಹಕಾರ ಇದಕ್ಕೆ ಇರಲಿ ಅಂತ ಆಶಿಸುತ್ತಾ ಸರ್ವರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಶ್ರಮೇವ ಜಯತೆ. ಪಾತೆರ ನಮ್ಮ ಶಿವರಾಜ ಅನ್ಯ ಪಂಡೇರು ಮೊಬೈಲ್ಗಳ ಭೂಕುದಲ ವ್ಯತ್ಯಾಸವನ್ನು ತೆರಿಪಾಯ ನೆಂಚಿನ ಶಿವರಾಜನ್ನಾಗಿ ಯಾನು ಕುಡೋರ ಕೈ ಮುಗಿದು ನಮಸ್ಕಾರ ಅಂತಂದ್ರೆ ನಿಜವಾದ ಪಂಡಿನ ಪಾತೆರ ಸರಿಯವು. ಜೋಕುಲು ಆಂಡ ಇತ್ತೆ 2 ವರ್ಷೋಡು ಜೋಕುಲು ಮೊಬೈಲ್ದೇ ಕಲ್ತಿದ್ದೀನಿ.
అయిన ನಮ್ಮ ಏರ್ಲ ಪನ್ಪುಜೇರು ದಯಪಂಡ ಪ್ರತಿ ಊರಿಲ ಇಂಟರ್ನೆಟ್ ಅವೊಂದು ಪನ್ನೊಂದು ಪೂರ ನೆಟ್ ಬೇವರ್ ನೆಟ್ ಮಂತೊಂದು ಕಲ್ತೊಂದು ಬೈತೀನಿ ಅಂಚೆನೆಟ್ದ ಹತ್ರ ಮೊಬೈಲನ್ನೇ ಪೂರಕಂದ ಪನ್ನೆರಲ್ಲ ಇಜ್ಜಿ ಐದು ರಡ್ಡೆಲ್ಲ ಉಂಡು ಅಂಚೆನೆಟ್ದ ಹತ್ರ ಯಾನು ಕುಡೂರ ಶಿವರಾಜ್ ಅನ್ನಾಗೆ ಎನ್ನ ಅಭಿನಂದನೆಯನ್ನು ಸಲ್ಲಿಸಿದೆ ಇತ್ತೆ ನನ್ನ ತುಂಬಾಗ ನಮ್ಮ ಯೋಜನೆ ವಿಭಾಗದ ಗುರುಕಾರಾಯನಂಚಿನ ಪ್ರಶಾಂತ್ ಗಟ್ಟಿ ಅಡ್ಕ ಮೇರು ಬತ್ತದ ರೆಡ್ಡ ಪಾತೆರ ಪಾತ್ರೊಂದು ಕೇನಂದು ಹಿರಿಯ ಕಿರಿಯ ಸಹೋದರ ಮಿತ್ರರೇ, ಬಹುಶಃ ಮಸ್ತು ವರ್ಷದಿಂಚ ನಮ್ಮ ಈ ಪುಸ್ತಕ ವಿತರಣೆ ಮಂತೊಂದಿಲ್ಲ ಅವೇ ಕಾರ್ಯಕ್ರಮದ 2 ವರ್ಷ ಕೊರೋನಾದ ಬಕ್ಕದ ಈ ಪುಸ್ತಕ ವಿತರಣೆ ಕಾರ್ಯಕ್ರಮದ ಪುಣ್ಯಗಳಿಗಡೆ ನಮ್ಮ ಮಾತೆರ್ಲ ಸೇರ್ದ ಬಂದುಲೆ ಜೋಕ್ಲೆಗೆ ಪುಸ್ತಕ ವಿತರಣೆ ಮನ್ಪುನ ಸಂಘದ ದೃಷ್ಟಿಡೆ ಒಂಜಿ ಎಡ್ಡೆ ಕರ್ತವ್ಯ. ಆ ಕರ್ತವ್ಯನೇ ಈತು ವರ್ಷ ನಮ್ಮ ನೆರವೇರಿಸು ಬೈದ. ಬಹುಶಃ ಇತ್ತೆ ನಮಕ್ ಬೋಡಿತೀನಿ ಜೋಕುಲು ಪುಸ್ತಕದ ಒಟ್ಟಿಗೆ ಸಮಾಜದ ಒಟ್ಟಿಗೆ ಎಂಚ ಬದುಕೋಡು ಪನ್ಪುನ ಎಲ್ಲಿಯ ತತ್ವ ಆಂಡ ಇತ್ತೆದ ನಮ್ಮ ಕಾಲಮಿತಿಗೆ ಜೋಕುಲು ಬೊಕ್ಕ ಸಮಾಜ ಒಟ್ಟಿಗೆ ಎಂಚ ಬದುಕೋಡು ಪನ್ಪುನೇನೆ ನಮ್ಮ ಅಕ್ಲೆಗೆ ಆಯ್ನಾತೆ ತಿಳುವಳಿಕೆ ಕೊರ್ಪಿನ ಮಸ್ತ್ ಎಡ್ಡೆ ಕೆಲಸ. ಬಹುಶಃ ಪೂರೆರ್ಲ ಮೊಬೈಲ್ದ ವಿಷಯನೇ ನಮ್ಮ ಪಾತೆರೊಂದಿತ್ತ ಒಂಜಿ ಲೆಕ್ಕಡೆ ಅಕಲು ಪಂತಿನ ಸರಿ ಅಂಡ ಆಯ್ತ ತತ್ವನ ಎಂಚಿನ ಮನ್ಪೋಡು ಪಂಡ ಮೊಬೈಲ್ ಜೋಕುಲು ಮೊಬೈಲ್ని ಹೆಚ್ಚಾದ ಯೂಸ್ ಮನ್ಪುಜೇರಿ ಜೋಕುಲು ನಮ್ಮ ಪಂಡಿನೇನೆ ಹೆಚ್ಚಾದಕ್ಕೇನು ಜರಿ ಭವಿಷ್ಯ ನಮ್ಮ ಎಂಚಿನ ಮನ್ಪುವ ಐನು ಜೋಕುಲು ತೂದು ಕಲ್ಪುವೇರಿ ನಿಖಲ ಇಲ್ಲಲ್ಲಿ ಕರೆಕ್ಟಾದ ಭಜನೆ ಮಿನಿ ಮಂದೊಂದಿತ್ತನ ಆ ಮಗೆ ಅತ್ತನ ಬಾಲೆ ಖಂಡಿತವಾದಲ ಭಜನೆನೆ ಮನ್ಪೇರಿ ನಮ್ಮ ಇಲ್ಲದಕ್ಕಲು ಜೋಕುಲು ಎದುರು ಏತಿ ಹೆಚ್ಚ ಮೊಬೈಲ್ನ ಯೂಸ್ ಮಂತಾನ ಆತ ಹೆಚ್ಚ ಜೋಕುಲು ಮೊಬೈಲ್ ಯೂಸ್ ಮನ್ಪೇರಿ ಪನ್ಮನೊಂಜಿ ಸತ್ಯ ತತ್ವನೇ ಇಂಡಿಯಾತೆ ಅಮೇರಿಕದ ವಿಜ್ಞಾನಿನಕಲು ಕಂಡು ಪತ್ನಂಚಿನ ವಿಷಯ ನೇಟಿ ಆಲ್ಮೋಸ್ಟ್ ಜಾಗೃತರ ಆವಡೈನಕಲು ಏರು ಪಂಡ ನಮ್ಮ ಅಪ್ಪೆಮ್ಮೆ ನಮ್ಮ ಜೋಕ್ಲೇನೆ ಎಂಚ ಬಿಲೆಪೋಡು ಪಂಡ ಬಯ್ಯದ ಹೊರ್ತು ನಮ್ಮ 7 ಗಂಟೆ ಸೀರಿಯಲ್ ತುಪ್ಪ ಅತನ 2-3 ಗಂಟೆ ಸೀರಿಯಲ್ ತುಪ್ಪ ಆ ಹೊರ್ತುಗು ಜೋಕ್ಲೇನೆ ಭಜನೆಗಳೇ ತಂದು ಪೋಪುಜ ಅತನ ಸಮಾಜದ ಇತರ ಕಾರ್ಯಕ್ರಮಗಳೇ ತಂದು ಪೋಪುಜ ನಮ್ಮ ಸಮಾಜದ ಕಾರ್ಯಕ್ರಮಗಳೇ ತಂದು ಪೋಪಂಡ ಅಪ್ಪೆಮ್ಮೆ ನಮ್ಮ 2 ಜನ ಪೋಪ ಜೋಕ್ಲೆಡಕ್ ಇಲ್ಲ ಕೈತಲ್ದಕ್ಕಲು ಜೋಕ್ಲೆಡಕ್ಕೆ ಎಂಜಿನ ಪನ್ಪೇರು ಪಂಡ ಹಾಗೆ ಎಕ್ಸಾಮು ಬಿಸಿ ಇಂದಿ ಅವೇ ಶನಿವಾರ ಬಯ್ಯ ಮಾಲ್ಗೆ ಬೋಲೆ ಅಪ್ಪಗಾಯನೊಟ್ಟಿಗೆ ಜೋಕುಲುಪ್ಪೆ ಜೋಕುಲು ಕೇಂಡ ಎಂಜಿನ ಪನ್ಪೇರು ಜೋಕುಲು ಕೇಂಡ ಈ ಅಪ್ಪೆಮ್ಮೆನೆ ಎಂಚಿನ ಪನ್ಪೇರು ಏನಲ್ಲ ಸೇರ್ದೆ ಆನೆ ಪನ್ಪನಿ ಇತ್ತದ ಪರಿಸ್ಥಿತಿ ಹಂಚೋಂಡು ಜೋಕುಲೇನು ಕೇಂಡ ಅಪ್ಪೆಮ್ಮೆ ಎಂಜಿನ ಪನ್ಪೇರು ಆಗ ಓದುದು ಬೋರ್ ಆತನೆ ಅಂಚ ಬಯ್ಯನಾಗ ಮಾಲ್ಗಳೇ ತಂದು ಬರ್ಪೇನೆ ಡಿಫೆನ್ಸ್ ನಮ್ಮ ಅವಳು ಕಲ್ಪೋಡು ಬಹುಶಃ ಜೋಕ್ಲೆಗೆ ನಿಕಲು ಮಾರ್ಕ್ಗಾದ ಜೋಕ್ಲೇನು ಬುಲೆಪವಚ್ಚಿ ಸಮಾಜದ ರಿಮಾರ್ಕ್ ಇಜ್ಜನ ಲೆಕ್ಕ ಬದುಕು ಲೆಕ್ಕ ನಿಕಲ ಜೋಕ್ಲೇನು ಬುಲೆಪಲೆ ಶಿಕ್ಷಣ ಒಂಜೆ ಅತ್ತನ ಮಾರ್ಕ್ ಒಂಜೆ ನಮ್ಮ ಆದ್ಯತೆ ಯಾರಬಲ್ಲಿ ಬಹುಶಃ ಇನಿ ನಮ್ಮ ಎಂಚಿನ ಉಪ್ಪುಂಡು ಪಂಡ ಫಸ್ಟ್ಗೆ ಒಂಜಿ ಏಂ ಪಾರ್ದುಪ್ಪ ಎನ್ನ ಮಗಕ್ಕೆ ಯಾನೆ 15-20 ಲಕ್ಷ ಎಜುಕೇಷನ್ ಖರ್ಚು ಮನ್ಪೋಡು 5 ಬಕ್ಕಾಯಿ ವರ್ಷಕ್ಕೆ ಒಂಜಿ 10,000-20,000 ಪ್ಯಾಕೇಜ್ ಕೊನಪೆ ಎನ್ನ ಎಂಚಿನ ನೆಕ್ಸ್ಟ್ ದ ಜೀವನ ಉಂಡು ಆರಾಮ ಬಂದು ಅಂಚ ಆಪುಜಿ ಬಂದುಲೆ ಎತ್ತೋ ಎಜುಕೇಷನ್ ಇತ್ತಿನ ಡಾಕ್ಟ್ರೇ ಅತ್ತನ ಇಂಜಿನಿಯರ್ ಅತ್ತಿನ ಮಗನ ಅಪ್ಪೆಮ್ಮಲ್ಲು ಅನಾಥಾಶ್ರಮಡುಲ್ಲ ಪಾಪದಕ್ಕಲ ಜೋಕುಲು ಅಪ್ಪೆಮ್ಮೆ 2 ನೆರ್ದುಪ್ಪೇರು ಜೋಕುಲು ಅಪ್ಪೆಮ್ಮಗ ಪ್ರಾಯದ ಕಾಲಡಿ ಅಂಡ ಅನಾಥಾಶ್ರಮಕ್ಕೆ ಪಾಡೊಂಜಿನ ಕೀಲು ಬುದ್ಧಿಗೆ ಬರ್ಪುಜೇರಿ ನಮ್ಮ ಜೋಕ್ಲೇನು ಸಮಾಜದೊಟ್ಟಿಗೆ ಬುಲಪವಾಗ ಒಂಜಿ ಎಲ್ಲಿಯ 2 ಕತೆಲು ಪಂತು ನಿಕ್ಲೆಗೆ ಯಾನೆ ಎನ್ನ ಭಾಷಣ ಮುಗಿಪವೆ ಬಹುಶಃ ನಿಕಲು ಜೋಕ್ಲೇನು ಎಂಚ ಬುಲೆಪೋಡು ಪಂಡ ಮಾರ್ಕ್ಸ್ ಗಾದಿಗೆ ಖಂಡಿತವಾದ ಬುಲೆಪವಚ್ಚಿ ಅಕ್ಕಲ ಎಂಚಿನ ಎಮಿಷನ್ ಉಂಡು ಅತ್ತ ಎಂಚಿನ ಗುರಿ ಉಂಡು ಐಲ್ ಫಸ್ಟ್ ಆದ ಕೇಳ್ನೆ ಆ ತರಕ್ಕೆ ಬಲೆಪಲೆ 10ನೇ ಕ್ಲಾಸ್ ಫೈಲಾತಿನ ತೆಂಡಲ್ಕರ್ ಇನ್ನು 10ನೇ ಕ್ಲಾಸ್ಗೆ ಪಾಠ ಒಂಜಿ ಸಬ್ಜೆಕ್ಟ್ ಆದುಲ್ಲೆ ಅವಾಗ ಆಲೋಚನೆ ಮನ್ಪಲೆ ಗುರಿ ಇತ್ತಂಡ ಖಂಡಿತವಾದಲ್ಲ ನಮ್ಮ ಮಿತ್ತಸಾನಾಗ ಮುಟ್ಟುವ ಬಹುಶಃ ಸಮಾಜದೊಟ್ಟಿಗೆ ಬದುಕೊಡು ಪನ್ಪನೆ ಕೊಂಚ ಎಲ್ಲಿಯ ಕತೆ ಪನ್ಪೆ ನಿಕ್ಲೆಗೆ 2 ಒಂಜಿ ನಿಮಿಷದ ಮಲ್ಲ ಕತೆನ ಎಲ್ಲಿಯ ಮಂದದ ಪನ್ಪೆ 2 ಪರ್ಂದು ಮಾರುನ ವ್ಯಾಪಾರಲ್ಲಿ ಉಪ್ಪುವರಿಗೆ ಒಂಜೇ ತೋಟದ ಪರ್ಂದನೆ 2 ಕೈತಲ್ ಅಂಗಡಿದಕ್ಕಲು ಮಾರೊಂದು ಉಪ್ಪುವರಿಗೆ ಒಂಜಿ ಪರ್ಂದದ ಗೊನೆಟೆ ಫುಲ್ ಗೊನೆಟೆ ಉಪ್ಪುಡು ಪರ್ಂದು ಒಂಜಿ ಅಂಗಡಿದ ಎಡ ಅವು ದೆತ್ತು ಉಪ್ಪುನ ಪರ್ಂದುಪ್ಪುಡು ಒಂಜಿ ಬೇರೆದೇ ಬರ್ಪೆ 2 ಅಂಗಡಿಲ ಪರ್ಂದಿಗೆ ರೇಟ್ಗೇನು ಮೇನ ಪರ್ಂದಿಗೆ 2 ರೂಪಾಯಿ ಅಂಡ ಅಯ್ಯ ಪನ್ಪೆ ಅಯ್ಯೋ 5 ಪೈಸೆ ಕೊರ್ಪೆ ಅಂದು ಈ ಅಂಗಡಿದಾಗ ಕನ್ಫ್ಯೂಷನ್ ಆಪುಡು ಎಂದು ದಾಯಗ ಇಂಚ ಆತನು ಒಂಜೇ ಕೋಡಿದ ಪರ್ಂದು ಒಂಜೇ ಲೆಕ್ಕ ಉಂಡು ಪೂರಲ್ಲ ಬಂದು ಅಪಗ ಕೇನು ಅಂಗಡಿದಕ್ಕಲ್ಲ ಅಂದು ದಾಯ ಈತ ಡಿಫೆನ್ಸ್ ಎಂದು ಅಪಗ ಒಂಜಿ ಪಾತ್ರ ಪನ್ಪೆ ಆ ಪರ್ಂದದ ಗೊನೆಟ್ ನನಲ ಅಂಚನೆ ಉಂಡು ಅವು ಪರ್ಂದದ ಸಮಾಜಡ್ ಉಂಡು ಆ ಪರ್ಂದು ನನಲ 4 ದಿನ ದಾಲಾಪುಜಿ ನಮ್ಮ ಸಮಾಜದ ಪಿದೈ ಬತ್ತಂದ ನಮ್ಮ ಲೂಸ್ ಪರ್ಂದದ ಅಂಚಿನೇ ಆಪ ನಮ್ಮ ಆನೆಯೇ ಮಾರ್ದು ಪೋಡು ಇಚ್ಚಿನ ಮನದಾನಿಗೆ ದಿಂಡ ಹಾಳಾಪುಡು ಬಹುಶಃ ನಿಖಲ ಪೂರ ಈತೆಲ್ಯ ಜೋಕುಲು ಮಸ್ತ್ ಉಳ್ಳೇರಿ ನಿಖಲ ಇನಿತ ಬುಕ್ಕು ದೆತೋ ನೀನ ಬುಕ್ಕು ಎಂಚಿನೊಂಡು
ಅವು ನಿಕುಲು ಮಲ್ಲಾದನಗ ಆಯ್ತಾ ನೆನಪುದಿಲ್ಲ ಯಾಲ್ನ ಬುಕ್ ತಂದೆ ಮಿತ್ತು ಬೈದಿನ ಇನಿ ವೇದಿಗಳು ಯಾನ್ ಮಸ್ತ್ ಅದು ಕಲ್ತದನೆ ಆಯ್ತು ಅತ್ತ ಮಸ್ತ್ ಬ್ರೈಟ್ ಸ್ಟೂಡೆಂಟ್ಲಾತು ಆಂಡ ಇನಿ ಸಮಾಜದೊಟ್ಟಿಗೆ ಸಮಾಜದ ಬದುಕಿನದ ಹತ್ರ ಸ್ಥಾನಮಾನಲು ತಿಕ್ಕೊಂಡು ಬರ್ಪ ಅಂಚಾದ ನಿಕ್ಲೆಗ್ಲ ಒಂಜಿ ಪನ್ನೊಂದುಲ್ಲೆ ಬಹುಶಃ ನಿಕಲು ಸಮಾಜದ ಒಟ್ಟಿಗೆ ಸಮಾಜಕ್ಕೆ ಬೋಡಿತಿಲಕ ನಿಖಲ ಎಮಿಷನ್ ಇದು ಬದುಕಲೆ ಒಕ್ಕ ನಿಖಲ ವಿದ್ಯಾಭ್ಯಾಸ ಲಂಚನೆ ಮಲ್ಪಲೆ ಖಂಡಿತವಾದಲ ದುಂಬೊಂಜಿ ದಿನ ಉತ್ತಮ ಮಟ್ಟದ ನಿಖಲ ಒಯ್ನ ಪತೊಂದರ ಐಟ್ ಉತ್ತಮ ಮಟ್ಟದ ಆಕಲ ಆಪಾರೆ SSC ನಿಕ್ಲೆಗಾದು ಪಡೆ ನಿಖಲ ಮಾತ ಜೋಕಲ್ ನಿಖಲ ಈ ಅಕಾಡೆಮಿಕ್ ಇಯರ್ಗೆ ಯಾನೆ ಅಭಿನಂದನೆ ಅಂಚನೆ ಯಶಸ್ವಿನಿ ಬಯಸೊಂದು ಏನ ರಡ್ಡು ಪಾತ್ರ ಅಂತವೆ. ಜೈ ಹಿಂದ್ ಜೈ ಕರ್ನಾಟಕ. ಮಸ್ತ್ ಖುಷಿ ಆದುಂಡು ಜೋಕುಲು ಪೂರ ಬುಕ್ಕು ತೊಂಡ ಬೈದನ ಆಂಡ ಎಂಕ ಐದರ ಮಸ್ತ್ ಖುಷಿ ಆಂದು ಪನ್ನಂಗ ಎಂಕಲನೆ ಊರ್ದ ಒಂಜಿ ಹುಡುಗಿ ಎಂಕಲೊಟ್ಟಿಗೆ ತೂವಂತನ ಇತ್ತೆ ಒಂಜಿ ಗೆಸ್ಟ್ ಆದ್ ಬೈದೆ ಪನ್ನಾಗ ಮಸ್ತ್ ಖುಷಿ ಆವೊಂದುಂಡು ಒಕ್ಕದ ಆ ಮೂಲೆರ್ದಲ ಒಂಜಿ ಬುಕ್ಕು ತೊಂದ ಬತ್ತದ ಮೂಲ ಕಲ್ತದೆ ಪಂಡದ ಅನ್ನಗ ಮಲ್ಲ ಖುಷಿದ ವಿಷಯನೇ ಜೋಕುಲೆಗೆ ಒಂಜಿ ಇದಾದ ಪಂಪಣಿ ಅಂಡ ಮೂಲು ಬುಕ್ಕು ತೊಂದ ಮಾತ ಬರ್ಪ ಪಾಪದ ಜೋಕುಲು ಅತ್ತ ನಮ್ಮ ಸಮಾಜದ ಜೋಕುಲು ಪಂಡದ ಯಾನ್ ಪನ್ನೊಂದುಲ್ಲೆ ಶಿವರಾಜ ಮಂತಿನ ಅಂಚೆನೆ ಬೇಲೆನೆ ನನದ ನಮ್ಮ ಈ ಜೋಕಲ್ಲ ಮಂತದ ನಮ್ಮ ಗಟ್ಟಿ ಸಮಾಜಕ್ಕೆ ಇಂಚೆನೆ ಒಂಜಿ ಪುದರ್ ಕನ್ನಡಿ ಪಂಡದ ಅನ್ಕೇನೊಂದು ಬೊಕ ಈ ಸಾರಿ ನಮ್ಮ ಜೋಕುಲು ಎಡ್ಡೆ 10th ರಿಸಲ್ಟ್ ಕಂಡೇರೆ ನಂದ ನಮ್ಮನ ಈ ಜೋಕಲ್ನ ಎಡ್ಡೆ ರಿಸಲ್ಟ್ ಕಂಡನೆ ಪಣೊಂದು ನಿಕ್ಲ ನನದ ಭವಿಷ್ಯ ಉಜ್ವಲವಾಡ ಪಣೊಂದು ಯಾನಕೇನೊಂದಿಲ್ಲ ಕಾದೆ ರಡ್ಡು ಪಾತೆರೆ ಪಣ್ಣ ಶ್ರೀಲತಾ ಗಟ್ಟಿ ಮೇರೆಗೆ ಯಾನ ಧನ್ಯವಾದ ಕೊಡೊಂದುಲ್ಲೆ ಅಂಚೆನೆ ಇನಿತ ನಮ್ಮ ಮುಖ್ಯ ಇದೇ ದಾಯ ಬೈದ ನಮ್ಮ ಈ ಜೋಕ್ಲೇನು ಬರ್ರೆ ಬಂತ ಬಂದು ಇತ್ತೆ ಈ ಪುಸ್ತಕ ವಿತರಣಾ ಕಾರ್ಯಕ್ರಮ ನಡಪೆರಂಡು ಈ ಕಾರ್ಯಕ್ರಮವನ್ನು ನಡಪದ ಕೊರಿಯರೆ ನಮ್ಮ ಉಪ ಕಾರ್ಯದರ್ಶಿ ಐನಂಚಿನ ಪದ್ಮನಾಭ ಗಟ್ಟಿ ಬಜಲಕೇರಿ ಮೇರೆ ನಡಪದ ಕೊರ್ಪೇರು ದಯಮಂತದ್ದು 5ನೇ ಕ್ಲಾಸ್ದ ಜೋಕುಲು ಪೂರ್ವ ಬತ್ತದ ಚಾವಡಿದ ಬಲತ ಮೈಟು ತೊಡು ಬಂದಕ್ಕೇನೊಣ್ಣ ಇತ್ತೆ ಮೂಲ ಹೆಂಚಿನ ಬಂಡ ಬಾಲೆ ಜೋಕುಲೇರ್ಲ ಬತ್ತಿದ್ದೀನಾಕಲ ಅಪ್ಪೆಮ್ಮೆ ಬಾಲೆ ತೊಂದರೆ ಇಜ್ಜಿ ಆಂಡ ಅಪ್ಪೆಮ್ಮೆ ನಕಲ ಗಮನ ಬೋಡು ಈ ಕಾರ್ಯಕ್ರಮಕ್ಕೆ ಬಾಲೆಹಣ್ಣು ತೊಂಬರೋಡು ಆರು ಪಂಡೇರು ಈ ಕಾರ್ಯಕ್ರಮ ಯಾನು ಓದುದು ಪುಸ್ತಕ ತೆತ್ತೊಂದು ಓದುದು ಮತ್ತಿನಿಂದ ಎಲ್ಲ ಬಾಲೆ ಪನೋಡು ಪನ್ಪೆ ಜಾನ್ವಿ ಗಟ್ಟಿ ಪ್ರವೀಣ್ ಕುಮಾರ್ ಅಮ್ಮೇರ್ನ ಬುದ್ಧರ್ ಪ್ರವೀಣ್ ಕುಮಾರ್ ಕುರ್ನಾಡ್ ನೇನು ನಮ್ಮ ವಸಂತಿ ಗಟ್ಟಿ ರಿಟೈರ್ಡ್ ಟೀಚರ್ ಮೇರಿತೆ ಈ ಪುಸ್ತಕವನ್ನು ವಿತರಣೆ ಮಾಡ್ಕೊಡೋದಕ್ಕೆ ನಾನು ಭವಿಷ್ ಗಟ್ಟಿ ಶಶಿ ಗಟ್ಟಿ ಕುಂಪಲ ದಿಯಾ ಗಟ್ಟಿ ಸುರೇಶ್ ಗಟ್ಟಿ ಮುಂಡೋಳಿ ಸಾನಿ ಜೆ ಗಟ್ಟಿ ಜಗದೀಶ್ ಗಟ್ಟಿ ಪಿಲಾರ್ ಪ್ರಕಾಶ್ ನಗರ ವಸಂತಿ ಗಟ್ಟಿ ಮೇರು ಈ ನೇನು ಯಾರನ್ನ ಜೋಕ್ಲಿತ್ನ ಮಾತಾಡಲ ಬತ್ತು ಮುಳುತ್ತಲೆ ಧ್ರುವಿ ಡಿ ಗಟ್ಟಿ ದೇವದಾಸ್ ಗಟ್ಟಿ ಪಿಲಾರ್ ಪ್ರಕಾಶ್ ನಗರ. ನೋಡಿ ಮಕ್ಕಳೇ, ನೀವು ಯಾರು ತಗೊಂಡಿದ್ದೀರಿ ಪುಸ್ತಕ ಅವರು ಈ ಕಡೆ ಬಲಬದಿಯಲ್ಲಿ ಬಂದು ನಿಲ್ಲಿ. ಮತ್ತೆ ಒಟ್ಟಿಗೆ ವಿವನ್ ಎಸ್ ಗಟ್ಟಿ, ಶಿವಾನಂದ ಗಟ್ಟಿ, ಸಣ್ಣ ಅರ್ತಿಶ್ ಗಟ್ಟಿ, ಹರೀಶ್ ಗಟ್ಟಿ, ಸನ್ನಾಪ್ ಜೋಗ್ಲಿಚ್ಚಿಂದ ನಾಕೆಲ್ಲ ಪೋಷಕರು ಬದ್ದೆತ್ತೋನಲ್ಲಿ ದೆತ್ತೋನಲ್ಲಿ ಸಯನ್ ಎಸ್ ಗಟ್ಟಿ, ಸಿಂಚನ ಎಸ್, ಸನ್ನಾಪ್ ಸಂಜೀವ ಗಟ್ಟಿ, ಪಿಲಾರ್ ದಾರಂದ ಬಾಗಿಲು ಸರಿ ಅನ್ನದ ಖುಷಿ, ಸನ್ನಾಪ್ ಸುನಿಲ್ ಗಟ್ಟಿ, ದ್ವಾರಕನಗರ ಕೊಲ್ಯ, ತನ್ಮಯ ಗಟ್ಟಿ, ಸತೀಶ್ ಗಟ್ಟಿ, ಅಂಬಾನಗರ ಆಂಡ ನನ್ನೊಂಜೇರು ವೈಷ್ಣವಿ ಎಚ್ ವಿ, ಸನ್ ಆಫ್ ವಿಜಯ್ ಕುಮಾರ್, ಪಂಡಿತ್ ಹೌಸ್. ಭವಿಷ್ ಯಶ್ ಗಟ್ಟಿ, ಸನ್ ಆಫ್ ಶ್ರೀನಿವಾಸ್ ಗಟ್ಟಿ, ಮೇಲ್ತೋಟ ಮನೆ ಕೊನಜೆ, ಪ್ರಣಮ್ಯ ಡಿ, ಸನ್ ಆಫ್ ಪದ್ಮನಾಭ ಡಿ, ಧರ್ಮಕ್ಕಿ ಮನೆ ಕೈರಂಗಳ, ವೀಕ್ಷಾ, ಸನ್ ಆಫ್ ಪ್ರಕಾಶ್ ಗಟ್ಟಿ, ಅರಮನೆ ಇತ್ಲು ನಂದಾವರ, ದಿವಿನ್ ಪಿ ಗಟ್ಟಿ, ಸನ್ ಆಫ್ ಪುರಂದರ ಎಸ್, ಪಿಲಾರ್ ಬಲ್ಯಟ್ಟು, ತನ್ವಿ,
ಸನ್ ಆಫ್ ಯೋಗೀಶ್ ಗಟ್ಟಿ. ಅನನ್ಯ ಸನ್ ಆಫ್ ಚಂದ್ರಶೇಖರ್ ಗಟ್ಟಿ ಮಾಲಾಜೆ. ತನುಷ್ ಗಟ್ಟಿ ಸನ್ ಆಫ್ ಜನಾರ್ದನ ಗಟ್ಟಿ ಕೋಟೆಕಾರ್. ಶಿವಾನಿ ಗಟ್ಟಿ ಸನ್ ಆಫ್ ಬಾಲಕೃಷ್ಣ ಗಟ್ಟಿ ದೇವಿನಗರ ಕೈರಂಗಲ. ಶಿವಾನಿ ಗಟ್ಟಿ ಬಾಲಕೃಷ್ಣ ಗಟ್ಟಿ ದೇವಿನಗರ ಕೈರಂಗಲ. ಪವನ್ ಗಟ್ಟಿ ನಾಗವೇಣಿ. ಸನ್ ಆಫ್ ನಾಗವೇಣಿ. ಕಾವ್ಯ ಗಟ್ಟಿ ರಮೇಶ್ ಕುಂಪಲ ಸನ್ ಆಫ್. ಕೀರ್ತನ್ ಜಯಂತಿ ಸರ್ವೋತ್ತಮ ಗಟ್ಟಿ ಕುದ್ರು ಅಮ್ಲಮೊಗರು. ಅಭಿಜಿತ್ ಕೈರಂಗಳ. ಮಲ್ಲಿಕಾ ಉದಯ. ಅನ್ವಿತಾ ಆರ್ ಗಟ್ಟಿ ಸನ್ ಆಫ್ ರಾಮಚಂದ್ರ ಗಟ್ಟಿ ಮೇಲ್ತೋಟ ಮನೆ ಕೊಣಜೆ. ಮನಸ್ವಿ ಸನ್ ಆಫ್ ಅರುಣ್ ಗಟ್ಟಿ ತೊಕ್ಕೋಟ್. ಸಾನ್ವಿ ಡಿ ಡಾಕ್ಟರ್ ಆಫ್ ಆಶಾಲತಾ ಸರಸ್ವತಿ ಕಾಲೋನಿ ಸೋಮೇಶ್ವರ. ಪ್ರತೀಕ್ಷಾ ಗಟ್ಟಿ ಸನ್ ಆಫ್ ಸುಕುಮಾರ ಗಟ್ಟಿ ಪಡುಶೆಡ್ಡೆ ಬೋಂದೆಲ್. ಅಂಕಿತ್ ಎನ್ ಗಟ್ಟಿ ಸನ್ ಆಫ್ ಸುರೇಶ್ ಗಟ್ಟಿ ಪಿಲಾರ್. ಭವಿಷ್ ಗಟ್ಟಿ ಸನ್ ಆಫ್ ಸುರೇಶ್ ಗಟ್ಟಿ ಸಾಂಬಾರ್ ತೋಟ ಉಡುಪಿ ಮುಡಿಪು. ಚಿರಾಗ್ ಗಟ್ಟಿ ಸನ್ ಆಫ್ ರಾಜೀವ ಗಟ್ಟಿ. ಪ್ರೀತಮ್ ಗಟ್ಟಿ ಮಾಲಾಜೆ ಸನ್ ಆಫ್ ವಿಶ್ವನಾಥ ಗಟ್ಟಿ ಮಾಲಾಜೆ. ಚೈತ್ರೇಶ್ ಸನ್ ಆಫ್ ಬಾಬು ಗಟ್ಟಿ. ತೊಕ್ಕೋಟ್. ಸಿಂಚನ ಆರ್ ಗಟ್ಟಿ ರಾಮಚಂದ್ರ ಗಟ್ಟಿ ಕೊಣಾಜೆ. ಗಗನ್ ಸನ್ ಆಫ್ ಹರೀಶ್ ಗಟ್ಟಿ. ಯಜ್ಞ ಗಟ್ಟಿ ಜಯರಾಮ್ ಗಟ್ಟಿ ಸನ್ ಆಫ್ ಮಡ್ಯಾರ್. ಪ್ರಾಪ್ತಿ ಪಿ ಗಟ್ಟಿ ಸನ್ ಆಫ್ ಪ್ರಭಾಕರ್ ಗಟ್ಟಿ ಮುಡಿಪು. ವಿಜೇತ್ ಗಟ್ಟಿ ಸನ್ ಆಫ್ ಶರತ್ ಕುಮಾರ್. ಗಗನ್ ಶಿವಾನಂದ್ ಗಟ್ಟಿ ಸನ್ ಆಫ್ ಶಿವಾನಂದ ಕನ್ನಿಮನೆ ಕೈರಂಗಳ. ಗಗನ್ ಪಿ ಗಟ್ಟಿ ಸನ್ ಆಫ್ ಪದ್ಮನಾಭ ಗಟ್ಟಿ ನೆಟ್ಲ. ಅಶ್ವಿತ ಗಟ್ಟಿ ಸನ್ ಆಫ್ ಯೋಗೀಶ್ ಗಟ್ಟಿ ಭಟ್ನಗರ. ಭುವನ್ ಗಟ್ಟಿ ಸನ್ ಆಫ್ ಭಾಸ್ಕರ್ ಗಟ್ಟಿ ಧರ್ಮಕ್ಕಿ ಮನೆ ಕೈರಂಗಳ. ದಿಶಾಲಿ ಗಟ್ಟಿ ಸನ್ ಆಫ್ ಉಮೇಶ್ ಕುಂಪಲ. ಮಾನಸ ಸನ್ ಆಫ್ ರಮೇಶ್ ಗಟ್ಟಿ. ಸೃಜನ್ ಗಟ್ಟಿ ಸನ್ ಆಫ್ ಚರಣ್ ಗಟ್ಟಿ ಅಂಬಿಕಾ ರೋಡ್. ಅಕ್ಷಯ ಗಟ್ಟಿ ಸನ್ ಆಫ್ ಗಣೇಶ್ ಗಟ್ಟಿ. ಮೋಕ್ಷಿತ್ ಗಟ್ಟಿ ಸನ್ ಆಫ್ ಮಲ್ಲಿಕಾ. ಏಳನೇತ ಅಪ್ಲಿಕೇಶನ್ ಕೊಡ್ತಿದ್ದ ಬುಕ್ ತೊಂದ್ಲೆ ಮೂಲ ಎಂಟ್ರಿ ಮಾಡ್ಕೊಳ್ಳಿ. ಇತ್ತೆ ಅಪ್ಲಿಕೇಶನ್ ಇತ್ತಿನ ಪುದರ್ಲೆ ಇದನ್ನು. ಬಿ ಗಟ್ಟಿ ಸನ್ ಆಫ್ ಬಾಲಕೃಷ್ಣ.
ಮಾತೃಸಂಘದ ಅಧ್ಯಕ್ಷರ ವಿತರಣೆ ಮಾಡ್ಕೊಡೇನು. ಶ್ರೇಯಾ ಡಾಕ್ಟರ್ ಆಫ್ ಮಾಲತಿ ಧರ್ಮಕ್ಕಿ ಕೈರಂಗಳ. ನೇಸರಗಟ್ಟಿ ಸಣ್ಣ ಸುರೇಶ್ ಗಟ್ಟಿ. ಸಾತ್ವಿಕ್ ಗಟ್ಟಿ ಸಣ್ಣ ಸುರೇಶ್ ಗಟ್ಟಿ ತೊಕ್ಕೋಟ್. ಕೀರ್ತಿ ಆರ್ ಗಟ್ಟಿ ಸಣ್ಣ ರಮೇಶ್ ಕೈರಂಗಳ. ಕೀರ್ತನ್ ಆರ್ ಗಟ್ಟಿ ಸಣ್ಣ ರಮೇಶ್ ಕೈರಂಗಳ. ರಕ್ಷಣ್ ಗಟ್ಟಿ ಸಣ್ಣ ರವೀಂದ್ರ ಗಟ್ಟಿ ಬಾಳೆಪುಣಿ. ರಕ್ಷಿತ್ ಗಟ್ಟಿ ಸಣ್ಣ ರವೀಂದ್ರ ಗಟ್ಟಿ ಬಾಳೆಪುಣಿ. ರಮ್ಯಾ ಸಣ್ಣ ಹರೀಶ್ ಗಟ್ಟಿ ಮಂಜೇಶ್ವರ. ಪೂರ್ವಿ ಸಣ್ಣ ರಾಮಚಂದ್ರ ಗಟ್ಟಿ ಕೊಲ್ಯ. ಮೋಕ್ಷ ಜಿ ಗಟ್ಟಿ ಸಣ್ಣ ಜಯಶ್ರೀ ಗಣೇಶ್ ಗಟ್ಟಿ ಉಳ್ಳಾಲಬೈಲ್. ಭವಿಷ್ಯ ಎಸ್ ಗಟ್ಟಿ ಸಣ್ಣ ಶಾರದಾ ಗಟ್ಟಿ. ತೇಜಸ್ ಗಟ್ಟಿ ಸಣ್ಣ ರಾಜೇಶ್ ಗಟ್ಟಿ ನಡುಮನೆ ಪಿಲಾರ್. ಧನ್ಯಕುಮಾರ್ ಗಟ್ಟಿ ಸಣ್ಣ ಯಶೋಧ ಗಟ್ಟಿ ನೆಟ್ಲ. ಎಚ್ ಬಿ ಸೃಜನಾ ಗಟ್ಟಿ ಸಣ್ಣ ಹೇಮಚಂದ್ರ ಗಟ್ಟಿ ಚೇತನ್ ನಗರ ಕುಂಪಲ. ಅನುಷಾ ಡಾಕ್ಟರ್ ಆಫ್ ಜಯಂತಿ ಸರ್ವೋತ್ತಮ ಗಟ್ಟಿ ಅಂಬ್ಲಮೊಗರು. ಸಾನ್ವಿ ಸನ್ ಆಫ್ ಶ್ರೀನಿವಾಸ್ ಗಟ್ಟಿ ಫಜೀರ್ ಗ್ರಾಮ. ಕೀರ್ತನ್ಯಂ ಸನ್ ಆಫ್ ಮನೋಹರ ಗಟ್ಟಿ ಕೋಟೆಕ್ಕಾರ್. ತ್ರಿಷಾ ಗಟ್ಟಿ ಸನ್ ಆಫ್ ಕಿಶೋರ್ ಗಟ್ಟಿ ಪಿಲಾರ್. ಪ್ರಶಾಂತ್ ಗಟ್ಟಿ ಕುತ್ತಾರ್ ಸುಭಾಷ್ ನಗರ. ರಕ್ಷಣ್ ಗಟ್ಟಿ ವೈಷ್ಣವಿ ಗಟ್ಟಿ ಸನ್ ಆಫ್ ಶಿವಾನಂದ. ವೈಷ್ಣವಿ ಗಟ್ಟಿ ಡಾಕ್ಟರ್ ಆಫ್ ಶಿವಾನಂದ ಗಟ್ಟಿ ಕೋಟೆಕಾರ್. ಶಿವಾನಿ ಡಾಕ್ಟರ್ ಆಫ್ ಉಮೇಶ್ ಗಟ್ಟಿ. ತ್ರಿಷಾ ಎಸ್ ಗಟ್ಟಿ ಸನ್ ಆಫ್ ಸದಾನಂದ ಗಟ್ಟಿ ಪಿಲಾರ್. ದಿಶನ್ ಟಿ ಸನ್ ಆಫ್ ಆಶಾಲತಾ ಸರಸ್ವತಿ ಕಾಲೋನಿ. ವಿನೀತ್ ಗಟ್ಟಿ ಸನ್ ಆಫ್ ರವಿಚಂದ್ರ ಗಟ್ಟಿ. ವಿನೀತ್ ಗಟ್ಟಿ ಸನ್ ಆಫ್ ರವಿಚಂದ್ರ ಗಟ್ಟಿ. ವರ್ಷ ಸನ್ ಆಫ್ ಪುಷ್ಪರಾಜ್ ಬೈತಾರ್ ಹೌಸ್ ಅರೆಕಳ. ಪೃಥ್ವಿಂಜೆ ಸನ್ ಆಫ್ ಹರೀಶ್ ಗಟ್ಟಿ. ಯಶ್ವಿತ್ ಶಿವಾನಂದ ಗಟ್ಟಿ ಸನ್ ಆಫ್ ಶಿವಾನಂದ ಗಟ್ಟಿ. ಯಶ್ವಿತಾ ಶಿವಾನಂದ ಗಟ್ಟಿ. ಧನುಷ್ ಕೆ ಗಟ್ಟಿ ಪಡುಶೆಟ್ಟಿ. ರಚನ್ ಗಟ್ಟಿ ಸನ್ ಆಫ್ ಜಗದೀಶ್ ಗಟ್ಟಿ ಕುಂಪಲ. ಸಮೃದ್ಧಿ ಕೆ ಗಟ್ಟಿ ಸನ್ ಆಫ್ ಕರುಣಾಕರ್ ಗಟ್ಟಿ.
ಪವನ್ ಗಟ್ಟಿ ಸನ್ ಆಫ್ ವಸಂತ್ ಗಟ್ಟಿ ತೊಕ್ಕೋಟ್. ಗೌತಮಿ ಗಟ್ಟಿ ಸನ್ ಆಫ್ ಜೆ ಯೋಗೀಶ್ ಗಟ್ಟಿ. ಚಿರಾಗ್ ಆರ್ ಗಟ್ಟಿ. ಸೌಮ್ಯ ಡಾಕ್ಟರ್ ಶ್ರೀನಿವಾಸ್ ಗಟ್ಟಿ. ಫಜೀರ್ ಗ್ರಾಮ. ಎಚ್ ಪಿ ಚಿರಾಗ್ ಗಟ್ಟಿ ಸನ್ ಆಫ್ ಹೇಮಚಂದ್ರ ಗಟ್ಟಿ ಕುಂಪಲ. ಅನನ್ಯ ಗಟ್ಟಿ ಸನ್ ಆಫ್ ನರಸಿಂಹ ಗಟ್ಟಿ. ತೇಜಸ್ ಸನ್ ಆಫ್ ಯೋಗೀಶ್ ಗಟ್ಟಿ. ನಿತಿನ್ ಜಿ ಗಟ್ಟಿ ಸನ್ ಆಫ್ ಗೋಪಾಲ್ ಗಟ್ಟಿ ಪಿಲಾರ್ ದಾರನ ಬಾಗಿಲು. ದಿಶಾ ಗಟ್ಟಿ ರಕ್ಷಿತಾ ಸನ್ ಆಫ್ ವಾಸುದೇವ ಗಟ್ಟಿ ಡಾಕ್ಟರ್ ಕೆ ಸೃಜನ್ ಗಟ್ಟಿ. ಮಿತ್ತ ಚಾವಡಿ ಹಿಡಿದು ತೀರ್ಥ ಚಾವಡಿ ಹಿಡಿದು ಕುಲ್ಲಿ ನಡೆಬಿಟ್ಟ ಹಿರಿಯಕ್ಕಳಿಗೆ ಕಿರಿಯಕ್ಕಳಿಗೆ ಮಾತೆರೆಗಳ ಎನ್ನ ಸೋಲ್ಮೇಲು ನಮ್ಮ ಹಿರಿಯಕ್ಕಲು ಬಾರಿ ದೂರ ದೃಷ್ಟಿ ತೋದು ಮಸ್ತ್ ಕಾರ್ಯಕ್ರಮನು ನಮ್ಮ ಸಮಾಜಡು ಮಲ್ತೊಂದು ಬೈದೇರಿ ಐಟು ಒಂಜಿ ಕಾರ್ಯಕ್ರಮ ಈ ಬೂಕು ಗೊರ್ಪು ನಾವು ಬಾರಿ ದುಮ್ಮದ ಕಾಲುಡು ಪಾಪದಕ್ಕಲು ಪನ್ಪುನ ಒಂಜಿ ನೆಲೆಟಿ ಈ ಬೂಕನು ಕೊರೊಂದು ಬೈದೇರಂದಾಂಡ ಇನ್ನಿ ನಮ್ಮ ಪಾಪದಕ್ಕಲು ಪನ್ಪುನ ದಿಷ್ಟಿಡಿ ಈ ಬೂಕನು ಕೊರ್ಪುನಿಂದ ಏರ್ಲ ಎಣ್ಣೆರ ಬಲ್ಲಿ ನಿಜವಾದ ಪನ್ಪುನಿಂದಾಂಡ ನಮ್ಮ ಸಮಾಜೋಡಿನಿ ಆರ್ಥಿಕವಾದ ಪಿರವರಿನಾಕಲು ಬಾರಿ ಕಡಿಮೆ ಅಂತ ಬನ್ನಿಯರೆ ಸಂತೋಷ ಆಪಡು ದಯಪಂಡ 2 ವರ್ಷಡು ಕೊರೋನಾದ ಒಂಜಿ ಸಮಸ್ಯೆ ಹಿಡ್ದ ಹತ್ರ ಆನ್ಲೈನ್ ಕ್ಲಾಸ್ ಮಲ್ಪ ನಡಿಮುಟ್ಟ ನಮ್ಮ ಜೋಕುಲು ಮಾತಾ ಇಲ್ಲದ ಜೋಕುಲ್ಲ ಎತ್ತುದೇರೆಂದು ಪನ್ಪುನ ಪಂಡಿನಾಂಡ ಇನ್ನು ಆರ್ಥಿಕವಾದ ಆ ಜಾತಿಡ್ಲ ಏರ್ಲ ಪಿರವರಿದ್ದು ಜೇರು ಪನ್ಪುನವು ಸ್ಪಷ್ಟ ಆಪಡು ಬೊಕ್ಕೊಂಜಿ ನೇತ ಉದ್ದೇಶದಾದ ಪಂಡ ಇನ್ನು ನಮ್ಮ ಸ್ಪೋರ್ಟ್ಸ್ ಮನ್ಪ 2 ವರ್ಷಡು ನಡತಿಜಿ ಸಮಾಜದೊಟ್ಟಿಗೆ ನಮ್ಮ ಮಕ್ಕಳನ್ನ ಬಾಂಧವ್ಯ ಒರಿಯೋಡು ಪನ್ಪುನ ದೃಷ್ಟಿ ಅಂಚನೆ ಈ ಪುಸ್ತಕ ವಿತರಣೆ ಮಲ್ತನಲ್ಲ ಒಂದು ಆರ್ಥಿಕವಾದ ಅಥವಾ ಅರ್ಹ ಅಂದು ಅಲ್ಲಿ ಅಕ್ಕ ಬರ್ಪುಜಿ ಸಮಾಜದೊಟ್ಟಿಗೆ ನಿಕ್ಕಲು ಪ್ರೀತಿನ ದಿವ ನೋಡು ಇನ್ನು ಪುಸ್ತಕತೆ ತಂದು ಪೋದು ಬರ್ಪೆರ್ಸ ಕೂಡ ಪುಸ್ತಕಗಾನಗನೆ ಬರ್ಪುನೆತ್ತೆ ಈ ಸಮಾಜದ ಹಾಲಿಡೇ ಸಮಾಜದ ದಾದ ಕಾರ್ಯಕ್ರಮ ಆಪಡು ಐತಿ ಏರಾಂಡಲ ಒರಿಯಾಂಡಲ ಬರ್ತದೆ ಇಲ್ಲದಕ್ಕಲು ಭಾಗವಹಿಸೋಡು ಸಮಾಜೋಡಿತ್ತಿನಕಲ್ನ ಮಾತೆರ್ನಲ್ಲ ಒಂಜಿ ಪರಿಚಯ ಅಪ್ಲೇಕ ಮಲ್ಪಡು ಇನಿ ಮೊಬೈಲ್ ತರೆ ತಗ್ಗದನ್ನೊಂದು ಎಕ್ಕಡ ಅತಿಥಿಲು ಬಂಡೇರು ಆ ತರೆನ ನಿಖಲು ದೆರ್ತದೆ ಸಮಾಜೋಡು ಬರ್ತದೆ ನಿಖಲ ಇನಿ ಏತ್ ಜಂತ ಮೂಲ ಪರಿಚಯ ಆತನೆ ಅಕ್ಕಲ್ಡ ನಿಖಲ ನಮಸ್ಕಾರ ಕೊಡ್ದು ಪಾತೆರು ನಂಚಿನ ಒಂಜಿ ಕ್ರಮನ ಹಿಡಿದು ಒಕ್ಕ ನಿಖಲು ಶುರು ಮಲ್ಪಡು ಜೋಕ್ಲು ಇನ್ನು ಸ್ಪೋರ್ಟ್ಸ್ 2 ವರ್ಷಡು ಕೈದಾತನೆ ಸಮಾಜದ್ದು ಒಂತೆ ನಮ್ಮ ಬಾಂಧವ್ಯ ದೂರ ಆದುಂಡು ಅಂಚಾದ್ರೆ 2 ವರ್ಷದ ಬೊಕ್ಕ ಇನಿ ಬೂಕದ ಕಾರ್ಯಕ್ರಮನ ಮಲ್ತ ಒಂತೆ ಕಾರ್ಯಕ್ರಮ ಪುರ ಗೊಂದಲ ಅಂಡೆ 2 ವರ್ಷ ವರ ಬುಡ್ದು ಬೋಯ್ನೆಟ್ ಅವರ ನನ್ನ ದುಂಬುದ ವಾರ್ಷಿಕೋತ್ಸವದ ಸಮಯಡು ನಮ್ಮ ಈ ವರ್ಷ ತುಯ್ಯ SLC ಡಿ 2 ಜೋಕುಲು 90 to 90% ಬೈದೇರೆ ಜಾತಿಗೊಂಜಿ ಮಲ್ಲ ಸಂತೋಷದ ವಿಚಾರ ಅಂಚನೆ ಮಸ್ತ್ ಜನ ಬತ್ತುಪ್ಪರ ವಾಟ್ಸಪ್ಡು ಪ್ರಚಾರ ಒಪ್ಪಂದೆಯಾರು ಅಕ್ಲಲ್ಲಿ ನಮ್ಮ ವಾರ್ಷಿಕೋತ್ಸವದ ಸಮಯಡು ಪ್ರತಿಭಾ ಪುರಸ್ಕಾರ ಅಂದು ಮಲ್ಪೆರಂಡು ಈ ವರ್ಷ ಮಲ್ತದನೆ 2 ವರ್ಷ ಬಾಕಿ ಆಯ್ನಿಂದ ಅಂಡಲ್ಲ ಅವೇನು ಸೇರ್ಸದು ಈ ವರ್ಷಲ ಮಲ್ಪು ಅಂದೆ ನಮ್ಮ ಮಾತೆರ್ಲ ಪಾತಿರೋಂದ ಇನಿ ನಮ್ಮ ಮಾತ ನಮ್ಮ ತರವಾಡ ತನ್ನ ಕುಟುಂಬದ ಎಲ್ಲೆಲ್ಲ ಭೂತ ಮಲ್ಪುವ ನೇತ ಮೂಲ ಉದ್ದೇಶನೇ ಹಿರಿಯಕ್ಕಲು ಮಲ್ತದನೆ ಆತೆ ಆಯಾಯನ ಹಿರಿಯಾಯನ ಮರ್ಮಲಲ್ಲ ಮಗಲಲ್ಲ ಮೆಗ್ದಿ ಅಲ್ಲ ಮೈತಿದಿ ಅಲ್ಲ ಮಾತ ಸೇರಿದ ಬಾಂಧವ್ಯ ವರಿಯೋಡು ಪನ್ಪುನ ಉದ್ದೇಶೋಡೆ ಭೂತ ಮಂತೊಂದು ಬೈದಿನಿ ಅಂಚೆನೆ ಈ ಸಮಾಜ ಭವನ ಕಟ್ಟದಲ್ಲಿ ಅಂಚೆನೆ ಸಮಾಜ ಭವನ ಸಮಾಜದ ಕಲೆಗೆ ಅಂಚೆನೆ ಐತ ಒಟ್ಟಿಗೆ ನಂಕದ ದಾಂಡಲ ಆರ್ಥಿಕ ವ್ಯವಸ್ಥೆ ಆಯ್ರ ಬೋಡದು ನಮ್ಮ ಇನ್ನು ಪಿದ್ದೆ ದಕ್ಲೆಗೂ ಕೋರೋದಿಲ್ಲ ಆ ಸಮಾಜದೊಟ್ಟಿಗೆ ಬಾಂಧವ್ಯನು ನಮ್ಮ ಒರಿಪೋಡು ನಾಡ ಇಂಚಿತ್ತಿನ ಕಾರ್ಯಕ್ರಮಗೂ ನಿಖಲು ಮಾತ ಬತ್ತು ಸೇರೋಡು ಕಾರ್ಯಕ್ರಮನು ಜೋಡಣೆ ಮಲ್ಪನಾಗ ವ್ಯತ್ಯಾಸ ಹಾಪಡು ಎಂಕ್ಲಿಗೆ ಹೇಳಿಕೆ ಬೈಜಿ ಎಂಕ್ಲಿಗೆ ಪಂತಿಜಿ ಅಂಚಿನೇನು ಏರ್ಲ ತರೆಟು ದಿವನಂದೆ ಒರಿಯಕ್ಕೊರಿ ವಿಷಯ ತೆರೀದು ಇತ್ತೆ ನಮ್ಮ ಕೈಟೆ ಉಂಡು ವಾಟ್ಸಪ್ ಐಟು ಪ್ರಚಾರ ಬರ್ಪಡು ಅವೇನು ಎನ್ನೊಂದು ಮಾತೆಲ್ಲ ಕಾರ್ಯಕ್ರಮಡು ಭಾಗ್ಯೋಡು ನೇತೊಟ್ಟಿಗೆ ಯಾನು ಕುಳಂಜಿ ಬಂದ್ಬಿಡಿ ನಮ್ಮ ಮಾತೆಲ್ಲ ಬಾಯ್ಡು ಬನ್ಪ ಕುಲಸ್ವಾಮಿ ಸೋಮನಾಥೆ ಸೋಮನಾಥೆ ಎಂದೆ ಬಹುಶಃ ವರ್ಷೋಡವರ ದೇವಸ್ಥಾನ ಬರೋದಕ್ಲು ಎಷ್ಟೋ ಜನ ಉಲ್ಲಾರು ಅವು ನಿಘಂಟು ಬನ್ಪೇನು ಅಂಚ ಅಂದ್ರೆ ನಮ್ಮ ಊರು ಬಿಡ್ದು ಕರ್ನಾಟಕದ್ದು ಪಿದೈದ ದೇವಸ್ಥಾನಕ್ಕೂ ಟೂರ್ ದೊಟ್ಟಿಗೆ ಪೋಪರು ದೇವಸ್ಥಾನ ಕಾರ್ಯಕ್ರಮಕ್ಕೂ ಭಾಗವಹಿಸೋದಕ್ಲು ಮಸ್ತ್ ಜನ ಉಲ್ಲಾರು ಪನ್ನಗ ಬನ್ನುವರು ಕೆಲವರು ಎಂಕಲು ದೂರ ಅತ್ತ ಅಂದೆ
ದೇವಸ್ಥಾನಕ್ಕೆ ವರ್ಷಗೂ ವರಾಂಡಲ ಐಲು ಪರ್ವಲು ನಡಪುಡು ಒಂಜಿ ಪರ್ವ ದಾಂಡಲ ಬತ್ತದ ಭಾಗವಹಿಸೋಡು ಇಲ್ಲದಕ್ಕಲು ನಿಖಲು ಜೋಕ್ಲೆಲ್ಲ ಲೆತ್ತದು ಬರಡು ಸಮಾಜದ ಮಿತ್ತು ಪ್ರೀತಿನ ವರಿಪುಲೆ ಪಡೆದೆಯನ್ನ ರಡ್ಡು ಪಾತ್ರನು ಮುಗಿಪೆ ಸೊಲ್ಮೇಲು ನಮ್ಮ ಮಾತೃ ಸಂಘದ ಗುರುಕಾರ ರಾಯಿ ನಂಚಿನ ದಯಾನಂದ ಗಟ್ಟಿ ಪಿಲಿಕೂರು ಮೇರೆಗೆ ಅಂಚನೆ ಜೋಕ್ಲೆಗೆ ಒಂಜಿ ಎಲ್ಲೆ ಕಿವಿ ಮಾತು ದಾದ ಪಂಡ ಇನಿ ನಮ್ಮ ಶಿವರಾಜನ್ನೇ ಪಂಡೇರಿ ಯಾನ ಮೂಲೆ ಬೂಕುದೆ ತಂದು ಇನಿ ಮೂಲು ಬರ್ತದೆ ಅಪ್ಪಗ ಎದುರು ಕುಲ್ದೆ ಇನ್ನು ಯಾನ್ ಮಿತ್ತು ಕುಲ್ದೆ ಅಂದೆ ಅಂಚೆನೆ ನಿಖಿಲ್ಲ ಈ ಬೂಕುನು ತೆತ್ತೊಂದು ಪೋದು ಅಂಚೆನೆ ಎಡ್ಡೆ ಓದುದು ಫಸ್ಟ್ ಕ್ಲಾಸ್ ಬರ್ತದೆ ನಿಖಿಲ ಒಂಜಿ ದಿನ ಬರ್ತದೆ ಈ ಸ್ಟೇಜ್ ಇಂಚೆನೆ ಒಂತದ್ದು ಈ ಪುಸ್ತಕ ಬರ್ಪುನಂಚಿನ ಒಂಜಿ ನಿಖಿಲಿಗೆ ದೇವರ ವದಕಾತು ಕೊರಟೆ ಬಂದು ಯಾನು ನಮ್ಮ ಈ ಗಟ್ಟಿ ಸಮಾಜದ ಪರವಾದಕ್ಕೆ ಅನ್ನೊಂದು ಇತ್ತೆ ನಮ್ಮ ಕಡೆತ ಕಾರ್ಯಕ್ರಮ ಧನ್ಯವಾದ ಸಮರ್ಪಣೆ ನೇನು ನಮ್ಮ ರಾಜೇಶ್ ಗಟ್ಟಿ ಎಂಕಲೊಂಜಿ ರೆಡ್ಡು ವಾರಡ್ ದುಂಬು ಎಸ್ ಎಂಕಲ್ ರಿಟೈರ್ಡ್ ಟೀಚರ್ ನಗಲಿ ಲೆಪ್ಪೋಡು ಪಂಡ ಈ ಕಾರ್ಯಕ್ರಮಕ್ಕೆ ಟೀಚರ್ ನಗಲಿ ಬತ್ತಂಡ ಅಕ್ಕಲು ನಮ್ಮ ಜೋಕ್ಲೆಗೆ ಎಡ್ಡೆ ಮಾರ್ಗದರ್ಶನ ಕೊರುವೇರು ಮಾಡೋದು ಅಂಚನೆ ಎಂಕಲ ಲೆಪ್ಪುಗು ವಸಂತಿ ಗಟ್ಟಿ ರಿಟೈರ್ಡ್ ಟೀಚರ್ ಅವ್ರ ಕುಂಪಳದ ಟೀಚರ್ಲು ಕೂಡ ತೂತಾರೇನು ಅವ್ರ ಪೋಂದು ಪುನಗ ಅಂಚನೆ ಅರೆಗೆ ಎಂಕಲ್ನ ಸಮಾಜದ ಪರವಾದ ಎಂಗ ಸಮಾಜದ ಪದಾಧಿಕಾರಿನ ಪರವಾದ ಯಾನು ಈ ಕಾರ್ಯಕ್ರಮ ಬರ್ತದೆ ಗೀತಾಗಟ್ಟಿ ರಿಟೈರ್ಡ್ ಟೀಚರ್ ಸಾರಿ ಅಂದು ಗೀತಾಗಟ್ಟಿ ಎಸ್ ಬರ್ಪೆ ಬಣ್ಣದು ಒಂಜೆ ಪೋತಾರಡು ಬರ್ಪೆ ಬಣ್ಣದು ಬೈದರು ಅರೆಗಲ ಈ ಸಮಾಜದ ಪರವಾದ ತಮ್ಮ ಸಮಾಜದ ಪದಾಧಿಕಾರಿನ ಪರವಾದ ಧನ್ಯವಾದ ಅವಳಿ ಬಂಡ ಯಾನ್ಲಾರ್ಲು ಒಂಜೆ ಚೇರಡು ಕುಲ್ತಂದೆ ನೋಡಿ ಎಂಕ್ ದೇಪಂಡ 44 ವರ್ಷ ಹಿಡ್ದು ನಮ್ಮ ಸಮಾಜ ಪುಸ್ತಕ ಕೊರೊಂದುಂಡು 44 ವರ್ಷ 1978 ಮೇ ಬಿ ಯಾನ್ ಪುಟ್ಟಿನ ದಿನ ಅದುಪ್ಪು ಅಂಡ ಯಾನ್ 5ನೇ ಕ್ಲಾಸ್ ಇರ್ದು ಪುಸ್ತಕ ತೊಂದುಲ್ಲೆ 5ನೇ ಕ್ಲಾಸ್ 6ನೇ ಕ್ಲಾಸ್ 7ನೇ ಕ್ಲಾಸ್ 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ ಪುಸ್ತಕ ತೊಂದೆ ಸ್ಕಾಲರ್ಶಿಪ್ ಫಸ್ಟ್ PUC ಸೆಕೆಂಡ್ PUC ಯಾನು ಸ್ಕಾಲರ್ಶಿಪ್ ತೊಂದೆ 112 ರೂಪಾಯಿ ಸ್ಕಾಲರ್ಶಿಪ್ ಹೊರಗೆ ಅರಿಷ್ಟ ನಲ್ಪ ಕೊಡ್ತೇವೆ 119 ರೂಪಾಯಿ ಸ್ಕಾಲರ್ಶಿಪ್ಗೆ ಸೋಮೇಶ್ವರ ದೇವಸ್ಥಾನ ಕೊಡ್ತೇವೆ ಸೊ ಏತ್ ಖುಷಿ ಆಗ್ಬಿಡು ಬಂಡ ಇನಿ ಆ ಚೆಕ್ ಇನಿ ಆ ಬುಕ್ ಇದ ಬಿಲ್ ಉಂಡದೆ ಸ್ಕೂಲ್ ಬುಕ್ ಕಂಪನಿ ಬಿಲ್ಗೆ ಪ್ರಜಾಪ್ರಭುತ್ವ ಇತ್ತಿನ ಹತ್ರ ಯಾನಿನಿ ಆ ಚೆಕ್ಗೆ ಯಾನ್ ಸೈನ್ ಮಾಡ್ಲಾಗ ಅಂಡು ಅದೇ ಸೊ ಇದು ನಿಜದ ಕಡೆ ಅಧ್ಯಕ್ಷರ ಪಲ್ಲಕನೆ ಇದು ಪುಸ್ತಕದ ತೊನ್ನಲ್ಲ ಒಂಜಿ ಕರ್ದು ಇಂದತ್ತು ಬಡಪತ್ತತ್ತು ಮಂಡ್ಯಾರ ಸರಿ ಆಂಡ ನನ್ನ ಎಲ್ಲೆ ಶಿವರಾಜ್ ಗಟ್ಟಿಯರ್ ಲೆಕ್ಕನೆ ನಿಖಲ್ಲ ಬಾರಿ ಮಲ್ಲ ಜನಕುಲಾದ ಸಮಾಜ ಇತ ಯಾನು ಸಮಾಜದವರಿಗೆ ಸೇರ್ಪದೇರು ನೆಂಕಲ್ಲ ಪದ್ಮವ ಗಟ್ಟಿಯರು ಜಯಂತನ್ನೇ ಒಗ್ಗ ಅಕ್ಲಪುರ ಸಮಾಜ ಲೆಕ್ಕ ಸೇರ್ಪದೇರು ಕ್ರಿಕೆಟ್ ಗುಬ್ಬನಾಗ ಅಂಚನೆ ಎಂಕೆಲ್ಲ ಜನಗಳಿಗೆ ನಾಡುವ ಸಮಾಜಕ್ಕಂತಲೇ ಸೇರ್ಪಾಯರೆ ಅಕ್ಲ ನಮ್ಮ ಸಮಾಜಕ್ಕೆ ದಾಲ ಹೆಲ್ಪ್ ಆಯರೆ ಅಕ್ಲ ಸಮಾಜಕ್ಕೆ ದಾಲ ಬೇಲೆ ಮನ್ಪಾರೆ ಸೊ ಅಂಚೆ ಯಾನ್ಲ ಇನಿ ಇತ್ತ ದಿನಟ್ ಮುಲ್ಪಲ್ಲ ಅಂಚನೆ ಶಿವರಾಜ್ ಗಟ್ಟಿ ಒಗ್ಗ ಅರೆಗೆ ಬಾರಿ ಶೋಕದ ಎಂಕ್ಲೆಗೆ ರೆಡ್ಡಿ ಕಿವಿ ಮಾತು ಕೊರ್ನೇಕ್ ಅಂಚನೆ ಅರ್ನ ಪನ್ನೇಕ್ ಪಂಡ ಅರ್ನ ತನ ಪನ್ನೇಕ್ ಎಂಕ್ಲೆಗೆ ಇಂಜ ಖುಷಿ ಅಂಡು ಅರೆಗಲ ಈ ಪದಾಧಿಕಾರಿನ ಪರವಾದ ಸಮಾಜದ ಪರವಾದ ಯಾನು ಧನ್ಯವಾದ ಕೊರೊಂದಿಲ್ಲ ಅಂಚನೆ ನಮ್ಮ ಸಮಾಜದ ಮಾತೃ ಸಂಘದ ಅಧ್ಯಕ್ಷರಾಯಿನ ದಯಾನಂದ ಗಟ್ಟಿ ಪಿಲಿಕೂರು ಆರು ಅಧ್ಯಕ್ಷತೆ ವಹಿಸಿದು ಈ ಸರ್ತಿ 2 ವರ್ಷ ನಮ್ಮ ಪುಸ್ತಕ ಕೊಡ್ತಿಜ ಈ ಸರ್ತಿ ಕೊರೋಡು ದಾಲೇಜ್ ಕೊರೋಡು ಆತೆ ಅವು ಕನ್ನಡ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಂ ದಾಲೇಜ್ ಈ ಸರ್ತಿ ಪುಸ್ತಕ ಕೊರೋಡು ಅವು ಹೆಚ್ಚಿನ ನಾವು ಒಡಮಾಡೋದು ಅಂಚಾದು ಆ ದೃಢ ನಿರ್ಣಯ ಅಂತಂದು ಈ ಪುಸ್ತಕ ವಿತರಣಾ ಕಾರ್ಯಕ್ರಮಕ್ಕೆ ಮನ್ಪದೇರು ಅರೆಗಲ ಅಂಚನೆ ಅರೆಗಲ ಈ ಕಾರ್ಯಕ್ರಮಕ್ಕೆ ಬತ್ತನಿಗೆ ಧನ್ಯವಾದ ಮಂತೊಂಡೆ ಅಂಚನೆ ನಮ್ಮ ಯೋಜನೆ ವಿಭಾಗದ ಅಧ್ಯಕ್ಷರು ಪ್ರಶಾಂತ್ ಗಟ್ಟ್ಯ ಅಡ್ಕ ಅರ್ಲ ರಡ್ಡು ಎಡ್ಡೆ ಪಾತ್ರ ಬಂಡೇರು ಅಂಚನೆ ಜವಣಿಯರನ್ನು ಒಟ್ಟು ಮಲ್ಪನ ಕಾರ್ಯಕ್ರಮ ಮಂತೊಂದುಲ್ಲೇರಾರು ಸೊ ಅರೆಗಲ ಸಮಿತ ಪರವಾದ ಗಟ್ಟಿ ಸಮಾಜದ ಪರವಾದ ಧನ್ಯವಾದ ಬಂದಿಲ್ಲ.